ಅಂತೇಳಿ ಎಲ್ಲರೂ ಊರಿನವರೆಲ್ಲರೂ ಹಿರಿಯವರು ಈಗ ಬಂದವರು ಎಲ್ಲ ಸೇರಿ ಮುಂಚೆ ಸಹ ಹಾಗೆ ಒಗ್ಗಟ್ಟಿನಲ್ಲಿದ್ದದ್ದು, ಇನ್ನೂ ಸಹ ಹಾಗೆ ಒಗ್ಗಟ್ಟಿನಲ್ಲಿ ಇರಬೇಕು ಅಂತೇಳಿ ಪ್ರಶ್ನೆ ಎಲ್ಲ ಇಟ್ಟಿತ್ತು. ಪ್ರಶ್ನೆಗೆ ಎಲ್ಲರನ್ನು ಕರ್ತಿದ್ದರು, ಮುಂಚಿನ ಹಿರಿಯ ತಲೆಮಾರು ಮತ್ತು ಈಗ ಇದ್ದವರು ಇನ್ನು ಈ ಊರಿಗೆಲ್ಲ ಬಂದವರು ಎಲ್ಲ ನಮ್ಮವರೇ ಹಿಂದೂಗಳೇ, ಯಾರನ್ನು ಬಿಟ್ಟು ಮಾಡುವುದಂತಲ್ಲ. ಪ್ರಶ್ನೆಗೆ ಎಲ್ಲರನ್ನು ಕಟ್ಟಿದ್ದಾರೆ, ಮುಂಚಿನ ಹಿರಿಯವರನ್ನು ಕಟ್ಟಿದ್ದಾರೆ, ಹೋದ ಕಮಿಟಿಯನ್ನು ಅವರು ದುಡಿದು ಹೋದಂಥ ಕಮಿಟಿ. ಸ್ವಲ್ಪ ಬೇಸರದಲ್ಲಿ ನಾನು ಸಹ ಅದರೊಟ್ಟಿಗಿದ್ದೇನೆ, ಮನೆತನ ಮಕ್ಕಳು ಸ್ವಲ್ಪ ಬೇಸರದಲ್ಲಿ ಅಂದರೆ ಮರ್ಯಾದೆ ಕೊಡಲಿಲ್ಲ, ಬಿಟ್ಟು ಕೆಲವರಿಗೆ ಕೆಲವು ವಿಚಾರದಲ್ಲಿ ಗೊತ್ತಿರುವುದಿಲ್ಲ, ಕೆಲವು ಮಣ್ಣಿನ ವಿಚಾರ ಗೊತ್ತಿಲ್ಲ, ಕೆಲವು ತಾಯಿದ ವಿಚಾರ ಗೊತ್ತಿರುವುದಿಲ್ಲ. ಒಮ್ಮೆಲೆ ಬರ್ತಾರೆ, ಅವರಿಗೆ ಕೆಲವರಿಗೆ ಯಾವಾಗ ನೆನಪಾಗೋದು ಅಂದರೆ ದೇವರು ಈ ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲವರು ಇರ್ತಾರೆ, ಅವರಿಗೆ ರಿಟೈರ್ಡ್ ಆದ ನಂತರ ಅವರಿಗೆ ದೇವರದೆಲ್ಲ ನೆನಪಾಗೋದು. ಅದಕ್ಕಿಂತ ಮುಂಚೆ ದೇವರದೆಲ್ಲ ಅವರಿಗೆ ನೆನಪಿಲ್ಲ. ಅವರ ದೇವರ ಮನೆಯಲ್ಲಿದ್ದು ಬೈತಾ ಇದ್ದವರು ಅದು ಇರಲಿ, ಅದು ಆ ದೇವರವರಿಗೆ ಅನುಗ್ರಹ ಕೊಟ್ಟರು, ಅದು ಒಳ್ಳೆಯ ವಿಚಾರ. ಆದರೆ ಇನ್ನೂ ಸಹ ಒಗ್ಗಟ್ಟು ಮಾಡಿಕೊಂಡು ಹೋಗೋದು ವಿಚಾರದಲ್ಲಿ ಒಂದು ಪ್ರಶ್ನೆ ಎಲ್ಲ ಇಟ್ಟಿದ್ವಿ. ಅದನ್ನು ಸಹ ನಂಬುವವರಿಲ್ಲ, ಮತ್ತು ಇದ್ದವರಿಗೆಲ್ಲ ದೂರ ಆಗಿಲ್ಲ, ಅವ್ರು ದೈವವನ್ನು ನಂಬುವುದಿಲ್ಲ, ಪ್ರಶ್ನೆಯನ್ನು ನಂಬುವುದಿಲ್ಲ. ನಮ್ಮದು ವಿಚಾರ ಏನಂದರೆ ದೈವವನ್ನು ನಂಬ್ತೇವೆ, ನಾವು ಪ್ರಶ್ನೆಯನ್ನು ನಂಬ್ತೇವೆ. ಯಾಕೆಂತೇಳಿದರೆ ಪ್ರಶ್ನೆ ಹೇಳಿ ಮುಂದುವರೆದರೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಹೋಗ್ತಾರೆ. ಪ್ರಶ್ನೆಯನ್ನು ಮುಖ್ಯವಾಗಿ ನಾನು ನಂಬ್ತೇನೆ, ನಮ್ಮವರು ನಮಗೆ ತಿಳಿಸಿಕೊಟ್ಟರು, ನಮ್ಮವರು ಹಿರಿಯವರು ಹಾಗೆ ತಿಳಿಸಿಕೊಟ್ಟರು. ಇಲ್ಲಿ ಏನೋ ವಿಚಾರ ಬೇರೆ ಬೇರೆ ಅದನ್ನು ಗೊಂದಲಕ್ಕೆಲ್ಲ ಈಡು ಮಾಡಿದ್ದಾರೆ, ಅದು ನಮಗೆ ವಿಚಾರ, ನಮಗೆ ನಮ್ಮದು ಸ್ಪಷ್ಟೀಕರಣ ಕೊಡಲಿಕ್ಕೆ ಇದ್ದಷ್ಟು. ಅದಕ್ಕೋಸ್ಕರ ನಾವು ಸಹ ಅವ್ರ ಮನೆ ಹಿಂಗೆ ಮನೆಗೆ ಕೊಟ್ಟಿದ್ದಾರೆ, ನಾವು ಸಹ ಅದರಲ್ಲಿ ಬರ್ತಿದ್ದೇವೆ, ಮನೆಗೆ ಕೊಡ್ತೇವೆ. ಮತ್ತು ಅದಕ್ಕೆ ಎಂತ ಬೇಕು, ಎಷ್ಟು ಸಮಯದ ಬೇಕು ಎಲ್ಲ ಬೇಕಾದ್ರೆ ಗೊತ್ತಿದ್ದವರು ಹಿರಿಯವರಿದ್ದಾರೆ, ಹಿರಿಯವರಿದ್ದಾರೆ. ಮತ್ತು ಕೆಲವರು ಮಾತಾಡ್ತಾರೆ, ನಮಗೆ ಯಾರ್ದು ಹೆಸರು ಎತ್ತಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾವೆಲ್ಲ ಬಂದದ್ದು ಹಿಂದೂ ಸಮಾಜದಲ್ಲಿ, ಇಲ್ಲಿ ಮೇಲೆ ನೋಡಿ ಮುಗಿಲಿದ್ರೆ ನಮಗೆ ಇಲ್ಲಿ ನಾವು ಹಿಂದೂಗಳಿಗೆ ಬೇರೆ ಯಾರಿಗೆ. ಅದಕ್ಕೋಸ್ಕರ ಯಾವುದು ಹೆಸರು ನಾವು ಎತ್ತುವುದಿಲ್ಲ ಬೇರೆಯವರು. ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾರಿದ್ದೀರಿ? ಧಾರ್ಮಿಕ ದತ್ತಿ ಇಲಾಖೆಯವರು ನಾವು ನಂಗೆ ಮಾತಾಡಲ್ಲ ನಮ್ಮ ಹಿಂದೂ ಸಮಾಜ ಬಿಟ್ಟಾರೆ ಎಲ್ಲೆಲ್ಲಿ ವ್ಯತ್ಯಾಸ ಸಹಜ. ನಮ್ಮ ಇಲ್ಲಾಡ ಬರ್ಬೋದು ಒಂಜಿ ದೈವ ದೇವಸ್ಥಾನ ಬರೋದನ್ನು ಕಂಡ ಸಾಧ್ಯ. ಓರಿಯ ನಮಗೆ ಪಾತ್ರ ಒಂಚೂರು ಹೆಚ್ಚು ಕಮ್ಮಿ, ಓರಿಯ ಒಂಚೂರು ಜ್ಞಾನ ಕಮ್ಮಿ ಪೆರ್ಯಾರು, ಕೆಲವು ಕನ್ನಡ ನಕಲಿ ಜಾಸ್ತಿ ಪೆರ್ಯಾರು ಅಂತ. ಅದು ಒರೇ ಒಂಚೂರು ಖಾಲಿ ಪಾತ್ರದ ವ್ಯತ್ಯಾಸ ಅಂತಂದೆ. ಮನಸ್ಸಿನ ಅಂಚಿನ ಬಾರ್ದು ಅಕ್ಲೆಲ್ಲ ಮನೆ ಪಣ್ಣ ಹಾಕುದ ಏರ್ನ ಬಗ್ಗೆ ಎಲ್ಲ ಹಂಚ್ತಲ್ಲ ಅಂಚ ಇಂಚ ಅಕ್ಲೆಲ್ಲ ಆಸೆ ಇಂಜಿನಕ್ಕೆ ಇದು ಒಟ್ಟು ಅವಡು ಮಾತಾಡ ಪೋಡು ಹಾಕೋಣ ಆಸೆ. ಅಂದರೆ ಕೆಲವೊಂದು ವಿಚಾರ ಹಾಕ್ಲಿಕ್ಕೆ ಒಂಚೂರು ಬೇಜಾರು ಇದರ ಬಗ್ಗೆ ಇದು ಬಂದ ತಗೊಂಡು ಕರೆಕ್ಟ್ ಆದ ಈಗ ಸಂಬಂಧಪಟ್ಟಗಳ ಕುಲಬೇಕಲ್ಲ ಪಾತ್ರದ ಸರಿಯಾಗಿ ನನಗೆ ನ್ಯಾಯ ಬರ್ತಾರೆ ಮನೆ ಬಂತ ಐದು ದಿನಾಲ ಜಾಸ್ತಿ ಇರುತ್ತೆ. ಬನ್ನಿ ಇಂಕೊಂಚು 2 ದಿನ ಬ್ಯಾಂಗ್ಳೂರು ಬರೋದಕ್ಕೋಸ್ಕರ ಇನ್ನು ಕಾಣೆ ಬರ್ತೀವಿ. ಇನ್ನು ಕಾಣೆ ಬತ್ತಿ ಬರುತ್ತೆ ನಿಖಿಲಲ್ಲಿ ಬೇರೆ ಮಾಡ್ತಾನಲ್ಲ ಇವತ್ತು ನಿಖಿಲ ವಿಚಾರ ಗೊತ್ತಾ, ಅಕ್ಕಲ ಗೊತ್ತಾ. ನನ್ನ ಆಡಳಿತ ಸಮಿತಿ ಆಯ್ತು, ಅಧ್ಯಕ್ಷರು ಉಳ್ಳೇ ಸಮಿತಿ ಉಳ್ಳೇ ಅಕ್ಕಲದೆಲ್ಲ ಒಂದು 2 ಪಾತ್ರ ಅಲ್ಲ. 5 ಪಕ್ಕ ಪೂರೆಲ್ಲ ಒಟ್ಟು ಸೇರಿಸಾರೆ ಜಿಲ್ಲಾಧ್ಯಕ್ಷರೆಲ್ಲ ಬರ್ಬೇ ಅಂತೇಳಿ ಎಲ್ಲ ನಿಂಗೆ ಒಟ್ಟಿಗೆ ಫುಲ್ಲು ಇಲ್ಲಿ ಪಾತ್ರ ಎಡ್ಡರಿತ್ತು ಯಾಕಂಡ ನಂಗೆ ಅಲ್ಪ ದೇವಸ್ಥಾನ ರಡ್ಡಿತ್ತಿನ ಒಂಜಾವಡು ಆ ಅಪ್ಪನ ಚಾಕಿರಿ ಮೊರ್ಲುಡವ ಅದನ್ನ ಅನುಗ್ರಹ ಹಿಂಗೆ ಮಾತ್ರ ದಿಕ್ಕೊಡು ನಂಗೆ ಗೊತ್ತು ದೇವಣ್ಣ ಮಲೆಯ ಜಾಮೂನ್ ಕುದರ್ ಬಳಿಯನ್ನು ಒಂದಿ ಟೈಮ್ಡು ಕುದರ್ದತ್ತ ಬಣೊಂದಿದ್ದ ಎಲ್ಲ ನಮ್ಮ ಕಣ್ಣಿನ ತೋಟದ ಜಾಗವನ್ನು ಬಣೊಂದಿ ಅರ್ಥ ಅಂತ ಕುದರ್ದತ್ತ ಅಂಚಿನ ಶಕ್ತಿ ತಿನ್ನ ದೈವ ಅಂಜಾದ ನಮ್ಮ ಈ ಇಂಜಿನ ಹತ್ರಿಕೆಂಡ ಎಲ್ಲೆಲ್ಲ ವಿಷಯ ಕೂಡ ಪಾತ್ರ ಒಂದು ಚರ್ಚೆ ಬರ್ತದೆ ಕೊಡ್ದ ಅಂಜಾದ ಪುನಃ ನಮ್ಮ ಇಟ್ಟು ಚರ್ಚೆ ಬರ್ತಾರೆ ಅವು ಜಾಗ ಕಾರ್ಮಿಕರ ಜಾಗ ಬೇಕಂತೆ ಮೂಲದ ಕಾರ್ಮಿಕ ಜಾಗ ಬೇಕಂತೆ ಅಂಜಾದ ಪುನಃ ರಡ್ಡ ಜಾಗ ಪಾತ್ರ ದೊಡ್ಡ ದೈವ ಶಕ್ತಿ ಇದ್ದ ಜಾಗ ಪಾತ್ರ ಅಂಜಾದ ವಿಕಲ ಕೊಡ ಮೇರು ರವಿಯನ್ನು ಕೊಡ ವಿಷಯ ಪಂಡಿನ ಸಾಧಾರಣ ಪಂಡಿನ ಸಾಧಾರಣ ಕಾಡ್ತಾ ನಿಖಿಲ ಒಂದು ಭಾಗ ಆಯ್ತು ಸಮಿತಿ ತಗಲಿರ ಆ ರೀತಿ ನಮಗೆ ಬರಬೇಕು. ಆ ಸಮಿತಿ ಈ ಸಮಿತಿ ಬೇಡ ಅಲ್ಲಲ್ಲ, ಸಮಿತಿ ಬೇಡ ನಮಗೆ. ಮೊದಲು ನಾವು 20 ವರ್ಷದ ಒಂದು ಇತಿಹಾಸ ಹೇಳಿದ್ರು, ಮೊನ್ನೆ 20 ವರ್ಷದ ಅದಕ್ಕಿಂತ ಮುಂಚೆ ದುಡ್ಡಿಲ್ಲದಾಗ ಯಾರು ದುಡ್ಡು ಹಾಕಿಲ್ಲ, ಅವ್ರ ಪಾಪ ಅವ್ರ ಮನೆಯಿಂದ ಹಾಕಿರೋದು, ನಾವೆಲ್ಲ ನಮ್ಮ ಮನೆಯಿಂದ ಅದು ಅದಕ್ಕೇನು ಹೇಳ್ತಾರೆ ಗರಿ ಇದೆಲ್ಲ ತಗೊಂಡೋಗಿ ನಾವು ಮಾಡಿರೋದು.
ಅವಾಗ ನಮ್ಮ ಹತ್ರ ದುಡ್ಡಿತ್ತ, ನಮ್ಮ ಹತ್ರ ದುಡ್ಡಿತ್ತ ಅವಾಗ? ದುಡ್ಡು ಇರಲಿಲ್ಲ. ನಾವು ಅವಾಗ ಸಮಿತಿ ಮಾಡಿದ್ವಿ. ಇಲ್ಲಿರುವವರು ಯಾರಾದ್ರೂ ಸಮಿತಿ ಮಾಡಿದಾರ? ಅವಾಗ ನಾನೇನಾದ್ರು ಸಮಿತಿದ ಅಧ್ಯಕ್ಷ ಆಗಿದ್ನ? ಅದು ನನ್ನ ತಂದೆ ಆಗಿದ್ರ? ಇಲ್ಲಿ ಆಗಿದ್ರ ಯಾರಾದ್ರೂ ಹೇಳಿ? ನಮ್ಗೆ ಸಮಿತಿ ಬೇಡ, ನಮ್ಗೆ ಬೇಕಾದ್ದು ನಮ್ಗೆ ಮೊದ್ಲು ಹೆಂಗಿತ್ತು ಅದೇ ರೀತಿ ನಡಿಬೇಕು. ಮತ್ತೆ ಎಲ್ರಿಗೂ ಗೊತ್ತಿದೆ ಜಾತ್ರೆ ಆಗ್ತಾ ಇದೆ, ಬಟ್ ಅದೇನು ಯೂಸ್ ಇಲ್ಲ, ಎಲ್ರಿಗೂ ಗೊತ್ತಿದೆ, ಬಟ್ ಯಾರು ಮಾತಾಡೋದಲ್ಲ ಅಷ್ಟೇ. ಧರ್ಮಾರ್ಥ ಮಾಡುದಿಲ್ಲ ಗೊತ್ತೇವೆ, ಆದ್ರೆ ಎಲ್ಲ ಮನೆತನದವರು ಹಕ್ಕು ಸಂಬಂಧ ಇದ್ದವರು ಇದಕ್ಕೆಲ್ಲ. ಈಗ 20 ವರ್ಷ ಅದೇನೋ ತಕರಾರು ಬಿಟ್ಟು ಬಂತು, ಆ ನಂತರ ಯಾವ ರೀತಿ ನಡೆದಿದೆ ಅಂತ ನಾವು ಹೇಳುದಿಲ್ಲ. ದೇವರ ಹೆಸರು ಯಾಕೆ ಕೆಡಿಸ್ಬೇಕು? ದೇವರ ಹೆಸರು ಯಾಕೆ ಕೆಡಿಸ್ಬೇಕು? ಶಕ್ತಿಯನ್ನು ನಾವು ಹಾಳು ಮಾಡಬಾರ್ದು. ದೇವರ ಹೆಸರು ಯಾಕೆ ಕೆಡಿಸ್ಬೇಕು? ಎಲ್ಲ ಅಪಮಾನ ಎಲ್ಲ ಬರ್ತಾ ಇರೋದು ಇವಾಗ ಅದಕ್ಕೆ ಅಲ್ವಾ? ಇವಾಗ ಎಲ್ಲ ಟೋಟಲ್ ಆಗಿ ಹೋಗ್ತಾ ಇರೋದು ಅದಕ್ಕೆ. ಮನೆ ಚಾಮುಂಡಿ ಅವ್ರು ನೋಡ್ತಾ ತುಂಬ ಹೇಳಿದ್ದಾರೆ, ನಾನು ಕೇಳಿಲ್ಲ. ತಂತ್ರಿಯನ್ನು ಚೇಂಜ್ ಮಾಡಬೇಕು, ನೇಮಗಟ್ಟವನ್ನು ಚೇಂಜ್ ಮಾಡಬೇಕು, ಏನೆಲ್ಲ ಹೇಳಿದ್ದಾರೆ. ನಾವು ಆ ರೀತಿ ಯಾವುದಕ್ಕೆ ಹೇಳಿ, ನಾವು ಅಲ್ಲಿ ಪ್ರಶ್ನೆಗೆ ಮಾತ್ರ ಹೋಗಿ ಗ್ರಾಮಕ್ಕೆ ಒಳ್ಳೇದಾಗುವುದಾದ್ರೆ, ಊರಿಗೆ ಒಳ್ಳೇದಾಗುವುದು ಪ್ರಶ್ನೆಗೆ ಅದು ಕೊಡಿ. ಹೊಸ ಸಮಿತಿಯನ್ನು ಕರೆದೋದಕ್ಕೆ ನಾವು ಪ್ರಶ್ನೆಗೆ ಹೋಗಿ, ನಾವು ಆ ಪ್ರಶ್ನೆಯ ಚಿಂತನೆಗೆ ಒಪ್ಪಲಿಲ್ಲ. ಅದು ತಪ್ಪು, ಹಾಗೆ ಏನೋ ಎಲ್ಲ ಆಯಿತು. ಅಲ್ಲಿಂದ ಕೂಡ ನಾವು ಬೇಡ ನಾವು ಮೊದಲಾಗಿ ಬಿಟ್ಟು ಬರುವ. ನಮ್ಮ ತಂದೆಯವರು 20 ವರ್ಷ ನಂತರ ಬಿಟ್ಟು ಬಂದು ನಾವು 20 ವರ್ಷ ಆಯಿತು, ಏನು ತೊಂದರೆ ಆಗಲಿಲ್ಲ, ದೇವರಿಗೆ ಒಳ್ಳೆ ರೀತಿಯಲ್ಲಿದ್ದೇವೆ. ಕ್ರಮೇಣ ನಮಗೆ ಇಲ್ಲಿ ಮಲಯಾಳ ಚಾಮುಂಡಿಗೆ ನೆಲೆ ಇಲ್ಲ, ಈ ಮನೆತನದಲ್ಲಿ ಸುತ್ತಾಟ ಉಂಟು, ಅದಕ್ಕೆ ಏನಾದರೂ ವ್ಯವಸ್ಥೆ ಆಗಬೇಕು ಅಂತ ಪ್ರಶ್ನೆ ಚಿಂತನೆ ಆಗಾಗ ನಮಗೆ ಇದಕ್ಕೆಲ್ಲ ಸ್ವಲ್ಪ ತೊಂದರೆ ಬಂದು ತುರ್ತು ಹೇಳಿದ ಕಾರಣದಲ್ಲಿ ಅದನ್ನು ನಾವು ವಿಮರ್ಶೆ ಮಾಡ್ತೇವೆ. ಅದಕ್ಕೆ ಇಲ್ಲಿ ಸ್ಥಾನ ಕೊಟ್ಟೆವು. ಆ ಸ್ಥಾನ ಕೊಟ್ಟ ಸಮಯದಲ್ಲಿ ಅದು ಹೇಳ್ತಾರೆ ನನಗೊಂದು ಕೋಲ ಕೊಡಬೇಕು ಅಂತೇಳಿ. ಹಾಗೆ ನಾವು ಅಲ್ಲಿಗೆ ಹೋಗಲಿಕ್ಕೆ ನಾವು ತಯಾರಿಲ್ಲ. ಇಲ್ಲ, ನಿಮ್ಮ ಕ್ರಮದಲ್ಲಿ ನೀವು ಕೊಡಿ, ನಮ್ಮ ಹಿಂದಿನ ಸಂಪ್ರದಾಯದಲ್ಲಿ ಕೊಡಿ ಅಂತೇಳಿ. ಅದಕ್ಕೆ ನಾವು ಇಲ್ಲಿ ಆ ಹಿಂದಿನ ಸಂಪ್ರದಾಯ ಪಾಳೆ ಇದೆಲ್ಲ ಆ ಕ್ರಮದಲ್ಲಿ ಮಾಡಿ ನೇಮ ಕೊಟ್ಟದಕ್ಕೆ ಅದಕ್ಕೂ ಕೂಡ ಅವಹೇಳನ ಮಾಡಿದ್ರು ಅವರು. ನಾವು ಏನು ಮಾಡಿ ಒಂದು ಸಲ ಕೊರೋನಾ ಬಂದು ಸ್ಟೇ ಆಯಿತು, ಆಗ ಕೂಡ ನಾವು ಸ್ಟೇ ತಂದೆವು ಅಂತ ಹೇಳಿದ್ವಿ. ನಾವು ನಮಗೇನು ಯಾರು ಸ್ಟೇ ತರಲಿಲ್ಲ. ಆ ಕೊರೋನಾ ಬಂದ ಕಾರಣ ಇಡೀ ಊರಿಗೆ ಸ್ಟೇ ಬಂದದ್ದು, ಅದು ಬೇರೆ ಸರ್. 2ನೇ ವರ್ಷ ನಾವು ವಿಜೃಂಭಣೆಯಿಂದ ದೇವರು ನಡೆಸಿದ್ದಾರೆ. ಅದಕ್ಕೂ ಏನೇನು ಹೇಳಿದ್ರು, ನಮ್ಮ ದೈವಕ್ಕೆ ಅವರು ಹೇಗೆ ನೇಮ ಮಾಡಿದ್ರು ಅಂತ ಅದು ನಮಗೆ ಮತ್ತೆ ಬೇರೆ. ಅವರ ದೈವ ಅಂತ ಆದಮೇಲೆ ನಾವು ಅದಕ್ಕೆ ಇದು ಮಾಡಬೇಕು. ಇಡೀ ಗ್ರಾಮದ ದೈವ ಮಲಯಾಳ ಚಾಮುಂಡಿ. ಅದಕ್ಕೆ ತಂತ್ರಿ ಮನೆತನ ಇವರು ಅಥವಾ ಅದಕ್ಕೆ ಬೇಕಾದ ಸಂಬಂಧಪಟ್ಟರು ತುಂಬ ಜನ ಇದ್ದಾರೆ. ನಮ್ಮ ಹಿರಿಯರು ಎಷ್ಟೋ ಅದಕ್ಕೆ ಭಂಗ ಬಂದವರು ಅಥವಾ ಎಷ್ಟೋ ಮನೆತನ ತಲೆಮಾರು ಮನೆತನ 14ನೇ ಗೆದ್ದಾರೆ ಅಂತ ನಮ್ಮವರು ಹೇಳ್ತಿದ್ದಾರೆ. ಅಂದರೆ ಹೌದಲ್ಲ ವಿಮರ್ಶೆ ಮಾತ್ರ ಇಲ್ಲ, ಅಂತೂ ಆ ಮನೆತನದಿಂದ ನಡೆದುಕೊಂಡು ಬಂದಿದ್ದಾರೆ ಇಷ್ಟೊಳಗೆ ಕೂಡ. ಈಗ ನಾವು 20 ವರ್ಷ 800 ವರ್ಷ ಇತಿಹಾಸ ಹೇಳ್ತಾರೆ, 20 ವರ್ಷದ ಆಡಳಿತ ನಾವು ಮಾಡಿ ಎಷ್ಟು ಕಷ್ಟದಲ್ಲಿ ಮಾಡಿದ್ವಿ ಅಂತ ಹೇಳ್ತಾರೆ ಅಂತ ಎಲ್ಲ ತುಂಬ ಹೇಳಿದ್ದಾರೆ. ನಾವು ಅದನ್ನು ಏನು ಹೇಳುವುದಿಲ್ಲ, ಕಷ್ಟ ಬಗೆಯವರಿಗೆ ಗೊತ್ತು, ಮಾಡಿದಾಗ ಗೊತ್ತು. ನಾವು 20 ವರ್ಷ ಮೊದಲು ಇಷ್ಟು ವರ್ಷದಲ್ಲಿ ನಾವು ಮಾಡಿದ್ದಕ್ಕೆ ನಾವು ಬೆಲೆ ಇಲ್ಲ. ಈ 20 ವರ್ಷ ಮಾಡಿದ ಬೆಲೆ ಮಾತ್ರ ಜೋರಿರೋದು ಹೊರತು ಅದಕ್ಕೆ ಮೊದಲಿನ ನಡೆದು ಬಂದ ದಾರಿ ಯಾರಿಗೂ ಬೇಡ, ಗೊತ್ತಿಲ್ಲ, ಬೇಡ. ಆ ರೀತಿ ಆಗಿದೆ. ಇದೇ ಮೊನ್ನೆ 25 ಡಿಸೆಂಬರ್ 25ನೇ ತಾರೀಕು ನೇಮ ಲೆಕ್ಕ ಎಲ್ಲ ಆಗುವಾಗ ಇಲ್ಲೇ ಅಲ್ಲಿ ಲೆಕ್ಕ ಹಾಕಲಿಕ್ಕೆ ರಾತ್ರಿ ಲೇಟ್ ಆಗ್ತದೆ. ಮಲ್ಲ ಗುರುವಾಲ್ಯರ ಅದಕ್ಕೆ ಸಂಬಂಧಪಟ್ಟ ಅರಮನೆ, ಗುರುವಾಲ್ಯ ಅರಮನೆ ಅಲ್ಲಿ ಬೆಳ್ಳಿ ಬಂಗಾರ ದುಡ್ಡೆಲ್ಲ ಅಲ್ಲಿ ಲೆಕ್ಕ ಆಗುದಿಲ್ಲ. ಮತ್ತೆ ನೆಕ್ಸ್ಟ್ ಆದಿತ್ಯ ಇಲ್ಲಿಗೆ ತಂದು ಅಲ್ಲಿ ಲೆಕ್ಕ ಮಾಡ್ತಾರೆ. ಲೆಕ್ಕ ಪತ್ರ ಆಗೋದು ಇಲ್ಲಿ ಬಂದು ಎಲ್ಲ ಬಂದು ಎಲ್ಲ ಗ್ರಾಮದಲ್ಲಿ ಬಂದು ಲೆಕ್ಕ ಪತ್ರ ಆಗುವಾಗ ಹೆಚ್ಚಾದ್ರೆ 200-250 ಉಳಿದ್ರೆ ನಮ್ಗೆ 200,000 ಉಳಿದಿಲ್ಲ ಅಂತ ಖುಷಿ. ಈಗಿನ ಕಾಲದಲ್ಲಿ 4 ಲಕ್ಷ 8 ಲಕ್ಷ ಉಳಿತದೆ ನೋಡಿ. ಅದೇ ವ್ಯವಹಾರ ಉಂಟು. ಅದು ನಾವೆಲ್ಲ ಹೇಳ್ತೀವಿ, ಜನಸಂಖ್ಯೆ ಜಾಸ್ತಿ ಉಂಟು, ವ್ಯವಸ್ಥೆ ಜಾಸ್ತಿ ಉಂಟು, ಖರ್ಚು ಸಾಗಿದೆ. ಆದರೆ ಮಾಡ್ತಾರೆ, ಸಂತೋಷ ಮಾಡಿ, ನಮ್ಮನ್ನು ಅವಹೇಳನ ಮಾಡಬಾರ್ದು ನಾವು ಒಂದು ಹೇಳಿ. ಈಗ ಈ ಧಾರ್ಮಿಕ ದತ್ತಿ ಇಲಾಖೆ ಕೂಡ ಅದು ನಿಮ್ಗೆ ಹೇಗಿದೆ ನಿಮ್ಮೊಟ್ಟಿಗೆ? ಈಗ ಮೊದಲು ನಾವು ಅದಕ್ಕೆ ಸಂಬಂಧಪಟ್ಟಿತ್ತು. ಒಬ್ಬೊಬ್ಬರು ಉತ್ತರ ಕೊಡಿ. ಕಾಲದಲ್ಲಿ ಎಂಡೋಮೆಂಟ್ ಆಗಿದೆ, ಎಂಡೋಮೆಂಟ್ ಆಗಿದೆ ಅಲ್ಲ, ಆ ಎಂಡೋಮೆಂಟ್ ಲೆಕ್ಕೆಲ್ಲ ಹೋಗ್ತಿತ್ತು. ನಿಮ್ಮ ಪರವಾಗಿ ಇದೆಯಾ ಅವರು ನಿಮ್ಮ ಪರವಾಗಿ ಕೆಲಸ ಮಾಡ್ತೀರಾ? ಅದು ಇದು ಮಾಡಲಿಲ್ಲ, ಅದು ಆ ಮನೆತನ ಇಲ್ಲ. ಈಗ ನಿಮ್ಮ ನಾನು ಒಂದು ಕೇಳೋದು, ಈಗ ಈಗಿರುವಂತ ಒಂದು ಯುವಕರದ್ದು ಒಂದು ತಂಡ ಇದೆ. ನಾನು ವಿಷಯ ದೈವ ದೇವಸ್ಥಾನಕ್ಕೆ ಸಂಬಂಧಪಟ್ಟ 2 ರೀತಿ ಇದೆ ಇಲ್ಲಿ. ಆಡಳಿತ ಸಮಿತಿ ಒಂದು ರೀತಿಯಲ್ಲಿ ಕೆಲಸ ಆದರೆ, ಆಡಳಿತ ಸಮಿತಿ ಅಂದರೆ ನಮ್ಮ ಸಮಿತಿಗೆ ಆಡಳಿತ ಮಾತ್ರ ಜವಾಬ್ದಾರಿ ನಮಗೆ ತಿಳಿದ ಮಟ್ಟಿಗೆ. ಅದರ ಕಟ್ಟಲಿಕ್ಕೆ ಅದಕ್ಕೆ ಒಂದು ಮನೆತನ ಅಂತ ಇರುತ್ತೆ. ಪೂಜಾರಿಯಿಂದ ಅಥವಾ ಸಿದ್ಧಗಳಿಂದ ಅಥವಾ ಮೂಲ್ಯರಿಂದ ತಂತ್ರದಿಂದ ಆಗ ಒಂದು ಮನೆತನ ಇರುತ್ತೆ. ಒಂದು 7-8-10 ಮನೆ ಅಂತ ಇರ್ತದೆ. ಆ ಒಂದು ದೇವಸ್ಥಾನ 10 ಮನೆ ಅಂತ ಇರುತ್ತೆ. ಅದರಲ್ಲಿ ಎಲ್ಲ ಚಾಕಿದೆವು. ಅವರ ಕಟ್ಟಲಿ ಇವರು ಕೈ ಹಾಕಿದ್ರು. ಆಡಳಿತ ಸಮಿತಿ ಕೇವಲ ಅದರ ಖರ್ಚು ವೆಚ್ಚ ಉತ್ಸವಾದಿಗಳನ್ನು ಮಾಡುವಂಥ ಜವಾಬ್ದಾರಿಗಳು ಅವರು, ಅದರ ಕಟ್ಟಲೆಯನ್ನು ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಆ ಮನೆತನ. ಇದು ನನಗೆ ತಿಳಿದಿರುವಂಥ ಮಟ್ಟಿಗೆ ಗೊತ್ತಿರುವಂಥದ್ದು ದೈವದ ಕೊಡಿಯಡಿಯಲ್ಲಿ ನಡೆಯುವಂಥ ಕ್ರಮಗಳು. ಅದನ್ನು ಬದಲಾಯಿಸಲಿಕ್ಕೆ ಯಾವ ಸಮಿತಿಯೂ ಆಗುವುದಿಲ್ಲ. ಸಮಿತಿ ಇರುವಂಥದ್ದು ಕೇವಲ ತಾತ್ಕಾಲಿಕ. ಒಂಜಿ ದೈವಸ್ಥಾನಕ್ಕೂ 14 ಗುತ್ತು ಬರೀಕೆ ಎಲ್ಲವನ್ನು ಸೇರಿಸಿ ಎಲ್ಲ ಜಾತಿ ಸಮುದಾಯದ
ಹಿಂದೂಗಳನ್ನು ಸೇರಿಸಿಕೊಂಡು ಒಂದು ದೈವದ ಚಾಕರಿ ಮಾಡುವಂಥ ದೈವದ ಕಟ್ಟಡ ಅದನ್ನು ಬದಲು ಮಾಡಲಿಕ್ಕೆ ಯಾರಿಗೂ ಆಗುದಿಲ್ಲ. ಅದು ಅದು ಅನಾದಿ ಕಾಲದಲ್ಲಿ ನಡೆದು ಬಂದಿರುವಂಥ ಕಟ್ಟಡ, ಅದನ್ನು ಬದಲಿ ಮಾಡಲಿಕ್ಕೆ ಆಗುದಿಲ್ಲ. ಮಸೂದದಲ್ಲಿ ಅವ್ರದ್ದು ಕೆಲಸನೇ ಬೇರೆ, ಆಡಳಿತ ಸಮಿತಿ ಕೆಲಸನೇ ಬೇರೆ. ಆಡಳಿತ ಸಮಿತಿ ಖರ್ಚು ವೆಚ್ಚ ಇತ್ಯಾದಿಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಕೊಟ್ಟು ಅದನ್ನು ಮಾಡುವಂಥದ್ದು ಜವಾಬ್ದಾರಿ ಸಮಿತಿಗೆ ಇರುವಂಥದ್ದು. ಹಾಗಾಗಿ ಎರಡೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಟ್ಟೊಟ್ಟಿಗೆ ಹೋಗಬೇಕು, ಸಮನ್ವಯ ರೀತಿಯಲ್ಲಿ ಹೋಗಬೇಕು. ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ ಅಲ್ಲೂ ಹೋಗ್ತಾ ಇದ್ದಾರೆ, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ದೊಡ್ಡ ವಿಚಾರ ಏನಾಗಲಿಲ್ಲ ದೇವರದಿಂದ, ಸಣ್ಣ ಸಣ್ಣ ಒಂದು ಕೋರ್ಡಿನೇಷನ್ ತಪ್ಪಿದೆ. ಅದನ್ನು ಇಬ್ಬರನ್ನು ಕೂತ್ಕೊಳ್ಳಿಸಿ ಒಂದು ರೀತಿಯ ಮಾತುಕತೆ ಮಾಡಿದರೆ ಪರಿಹಾರ ಆಗದ್ದು ಸಮಸ್ಯೆ ಅಲ್ಲ. ಯಾಕಂದರೆ ಎಲ್ಲರೂ ಕೂಡ ವಿದ್ಯಾವಂತರು ಮತ್ತು ಅತ್ಯಂತ ಮೇಧಾವಿಗಳು, ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿಕೊಂಡು ಸಮಾಜದಲ್ಲಿ ಗೌರವವಾಗಿರುವಂಥ ಇಲ್ಲಿನ ಜನರು. ಹಾಗಾಗಿ ಇಲ್ಲಿ ಸಮಸ್ಯೆ ದೊಡ್ಡ ಸಮಸ್ಯೆ ಅಲ್ಲ ಇದು. ಇದು ಏನಂತ ಹೇಳಿದ್ರೆ ಸ್ವಲ್ಪ ನಾವು ಅನ್ನೋ ವಿಚಾರ ಇದೆ, ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಪರಿಹಾರ ಮಾಡೋದು. ಇಲ್ಲಿ ಮೂರು ಗ್ರೂಪ್, ಒಂದು ವ್ಯವಸ್ಥಾಪನಾ ಸಮಿತಿ, ಒಂದು ಆನುವಂಶಿಕ ಮನೆತನದ ಚಾಕಿರಿ ವರ್ಗ, ಇನ್ನೊಂದು ವ್ಯವಸ್ಥಾಪನಾ ಸಮಿತಿ. ಅದು ಸರ್ಕಾರದಿಂದ ಬಂದಂಥದ್ದು ನೇಮಕಗೊಂಡ 9 ಜನ ಸದಸ್ಯರಿದ್ದಾರೆ. ಅಲ್ಲ, ಒಟ್ಟು 3. ಒಂದು ಚಾಕಿರಿ ವರ್ಗ, ಎರಡು ಮತ್ತೊಂದು ವ್ಯವಸ್ಥಾಪನಾ ಸಮಿತಿ, ಚಾಕಿರಿ ವರ್ಗ, ಇನ್ನೊಂದು ನನಗೆ ಸೇವಾ ಸಮಿತಿ. ಸೇವಾ ಸಮಿತಿ ಇಲ್ಲ, ಸೇವಾ ಸಮಿತಿ 10 ಮನೆತನ ಸೇವಾ ಅಲ್ಲ. ಇನ್ನೊಂದು ಅಲ್ಲಿ ಇನ್ನೊಂದು ಪಂಗಡ ಉಂಟು, ಒಂದು ಗ್ರೂಪ್ ಉಂಟು. ಅಲ್ಲ, ಅದು ಈಗದ್ದೇ ವಿಷಯ ಹೇಳೋದು. ಈಗ ಮೊನ್ನೆ ನಮ್ಮನ್ನು ಸ್ವರ್ಣ ಪ್ರಶ್ನೆಗೆ ಕರೆದ್ರು. ಇಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದೇವೆ. ಈ ವ್ಯವಸ್ಥಾಪನಾ ಸಮಿತಿಯವರು ಬಂದು ನಮ್ಮನ್ನು ನಿಮಂತ್ರಣ ಕೊಟ್ಟರು. ನಾವು ಹೋಗಿದ್ದೇವೆ. ಹೋದ ದಿವಸವೇ ನಿನ್ನನಿಗೆ ಏರ್ಮೆ ಬರಿಯರವನಿರ್ತೀನಿ ಅಂತ ಒಬ್ಬ ಹೇಳಿದ. ಅದೆಲ್ಲ ತುಂಬ ಅದೆಲ್ಲ ಅವನಿಗೆ ಕೊಟ್ಟ ದತ್ತವಾದ ಅಧಿಕಾರ ಯಾವುದು? ಒಬ್ಬ ದೇಶದ ಪ್ರಜೆ, ನಾನು ಈ ಗ್ರಾಮದ ಒಬ್ಬ ಪ್ರಜೆ, ಆನುವಂಶಿಕ ಮನೆತನದ ಮಾಡೂರು ಮಾಂತಮೂಲ್ಯ ಸಂಸಾರದ ಒಬ್ಬ ವ್ಯಕ್ತಿ. ನನ್ನನ್ನು ಅಲ್ಲಿ ಬರಬಾರ್ದು, ನಿನ್ನನ್ನು ಏರ್ಮೆ ಬರೆಯರಂತೀನಿ ಅಂತ ಹೇಳಿದೆ. ನಾನು ಎದ್ದುಕೊಂಡು ಬಂದೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಪಮಾನ ಆಗಬಾರ್ದು. ಎಲ್ಲಿ ದೈವದ ಕಲಕ್ಕೆ ಅಪಮಾನ, ಅದು ರಾಜಶ್ರೀ ಅಂಗಣದಲ್ಲಿ ಆ ಮಾತನ್ನು ಅನ್ಪಾರ್ಲಿಮೆಂಟರಿ ವರ್ಡ್ ಪ್ರಯೋಗ ಮಾಡಿದರೆ ಆಗ್ತದಾ? ಪುರುಷೋತ್ತಮ ಗಟ್ಟಿ ಈಗ ದೊಡ್ಡ ಪುರುಷೋತ್ತಮ ಗಟ್ಟಿ 20 ವರ್ಷದಿಂದ ನನ್ನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ನಾನು ಕ್ಯಾರ್ ಮಾಡಲಿಲ್ಲ. ನೀವು ಮಾಡಬೇಕು, ಕಾಪಾಡುವ ಇನ್ನೊಬ್ಬ ಇದ್ದಾನೆ. ನಾನು ಲೆಟರ್ ಬರೆದಿದ್ದೇನೆ. ನನ್ನ ಲೆಟರ್ ಅಲ್ಲ ಅದು ವರದಿ, ಸತ್ಯಾಂಶೀಕೃತ ವರದಿ. ಅದು ಆ ವರದಿಯಲ್ಲಿ ನೈಜತೆ ಇದೆ. ಅಲ್ಲಿ ಅನ್ಯಾಯದ ಇದು ವಿರುದ್ಧ ಬರೆದಿದ್ದೇನೆ, ಅಲ್ಲಿ ಅವ್ಯವಹಾರದ ವಿರುದ್ಧ ಬರೆದಿದ್ದೇನೆ. ಈಗ ಅದು ಸಾಬೀತಾಯಿತು. ಈಗ ನಮ್ಮದು ಸತ್ಯವಾಗಿ ಬರೆದ ಸತ್ಯಾಂಶಕ್ಕೆ ವರದಿ ಈಗ ಸತ್ಯ ಆಗ್ತಾ ಉಂಟು. ಈಗ ನಮ್ಮನ್ನು 4 ದಿವಸದ ಪ್ರಶ್ನೆ ಅವರನ್ನು ಅಪಮಾನ ಮಾಡಿದ, ಮಂತ್ರಿಯನ್ನು ಅಪಮಾನ ಮಾಡಿದ. ನೋಡಿ, ಭಂಟ ಪೂಜಾರಿಯನ್ನು ಅಪಮಾನ ಮಾಡಿದ. ನೀವು ಈಗ ಲಾಸ್ಟಿಗೆ ಮೊನ್ನೆ ಒಂದು ಕೊಟ್ಟ ಸ್ಟೇಟ್ಮೆಂಟ್ ಅವ ಖಜಾತಿ ಕೀ ಮಾಮನ್ ಕಮ್ ತುಂಡು ಮನ್ಪೆ ಅಂತ. ಈಗ ಭತ್ತದ ಇದೆಲ್ಲ ಸತ್ಯವ ಪೊಲೀಸ್ ಕಂಪ್ಲೇಂಟ್ ನಮ್ಗೆ ಯಾಕೆ ಬೇಕು? ಅಲ್ಲಿ ಅವನಿಗೆ ಕೊಡಬೇಕು, ಇವನಿಗೆ ಕೊಡಬೇಕು. ಎರಡನೇ ದಿನದ ಕೃಷ್ಣ ದಿವಸ, 2ನೇ ದಿವಸ ಸ್ವರ್ಣ ಪ್ರಶ್ನೆ ದಿವಸ ನಾನು ಸಾಯಂಕಾಲ ನನ್ನನ್ನು ಮೂದಲಿಸಿದ. ಕಾಗದ ಬರೀತೇನೆ, ಆಯಬರಡು. ನಾನು ಎದ್ದಿಗೆ ನಾನು ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಬರೀಲಿಲ್ಲ, ಸತ್ಯವನ್ನೇ ಬರೆದದು. ಬಾಯಿ ಮುಚ್ಚಿ ಕೂತ್ಕೊಂಡ, ಯಾರ್ದು ದಂಬಿಲ್ಲ. 700-800 ವರ್ಷದ ನುಡಿ, ಸತ್ಯದ ಮನ್ನಡು, ಸತ್ಯದ ರಾಜ್ಯಡು, ಸತ್ಯನ ಮೇಲೆ ಬಾದು ಕೊರ್ಪೆ ಅಂತ. ಅದು ಈಗ ಎಲ್ಲಿ ಈ ಮನೆತನಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಸಂಭಾವನೆಗೆ ಇದು ಮಾಡಿದ್ರು. ಕರ್ತವ್ಯ ನಮ್ಮ ಸೇರಿ ಮಾಡಿದ್ರು, ನಮ್ಮ ಮನೆಯ ಕರ್ತವ್ಯ, ನಮ್ಮ ಮನೆ ಹಿರಿಯರು ಮಾಡಿದ ಕರ್ತವ್ಯ ಅಂತ ಹೇಳಿ ಮಾಡಿದ್ರು ಸಂಭಾವನೆಗೆ ಅಂತ ಹೇಳಿದ್ರು. ಅದು ಆಗ ನಮ್ಮ ತಂತ್ರಿಗಳು ಆದರೂ ಅದೊಂದು ಮನ್ನಣೆ ಅಂತಂದು ಹಾಕ್ಕೊಂಡು ಫಸ್ಟ್ ಹಬ್ಬದಲ್ಲಿ ಹಾಕೋದು, ಫಸ್ಟ್ ಮನ್ನಣೆ ಇದಾದ ಆಮೇಲೆ ತಂತ್ರಿಗೆ. ಆಗ ತಂತ್ರಿಗೆ ಇದ್ದದ್ದು ಮನ್ನಣೆ ಆಗಿನ ಕಾಲ ವ್ಯವಹಾರ ಕಡಿಮೆ ಉಂಟು. 4 ರೂಪಾಯಿ ಕೊಟ್ಟು ಕಿಂಡಿ ಅಂತ ಹೇಳುವ ಯಾರ ನನ್ನ ಮತ್ತೆ 4 ಆಣೆ ಕೊಡು, ಅಲ್ಲಿಗೆ ಜಾಸ್ತಿ ಆಯ್ತು. 4 ರೂಪಾಯಿ 4 ಆಣೆ. ಆಮೇಲೆ ತಂತ್ರಿಗೆ ನಾವು ಎಷ್ಟು ಆಗ 1 ರೂಪಾಯಿ, 1 ಕಾಲು ರೂಪಾಯಿ. ಇಡೀ 3 ದಿವಸ ನೇಮಕ ಆಗೋದು, ತಂತ್ರಿ ಇದ್ದದ್ದು 3 ದಿವಸ, 1 ಕಾಲು ರೂಪಾಯಿ. ಆದರೆ ನಮ್ಮ ಮನೆತನದ ದೈವ, ನಮ್ಮ ಗ್ರಾಮದ ದೈವ ಅಂತೇಳಿ ನಮ್ಮ ತಂತ್ರಿಯವರು ಹಿರಿಯರ ಕಾಲದಲ್ಲಿ ಮಾಡಿದ್ದಾರೆ.
ನಾವು ಸಹ ನಾನು ಒಟ್ಟಿಗೆ ಎಂತೆಲ್ಲ ಮಾಡಿದ್ದೇನೆ ಏನು ಮಾಡಿದ್ದೀನಿ ನಮಗೆ ಗೊತ್ತಿಲ್ಲ, ದೇವರು ಮಾಡಿಸಿದ್ದಾರೆ. ನಾನು ಮಾಡಿದೆ ಅಂತ ಗೊತ್ತಿಲ್ಲ. ಈ ಸೋನ 30 ದಿವಸದ ದೀಪ ಕ್ರಮಕ್ಕೆ ಮಾರಕ ಸೇರಿ ಹೋಗಿದೆ. ನಮಗೆ 2 ರೂಪಾಯಿ ಪಟ್ಟಿ ಕೊಡ್ತಿದ್ರು ಜಾತ್ರೆ ಆದ ನಂತರ. ಎಲ್ಲ ಪಟ್ಟಿ ಕೊಟ್ಟು ಆ 2 ರೂಪಾಯಿ ನಾವು ಮನೆಗೆ ಕೊಂಡೋಗ್ಲಿಲ್ಲ, ಅಲ್ಲಿ ಡಬ್ಬಿಗೆ ಹಾಕಿ ಪಟ್ಟಿ ಕೊಡೋದು ಈಗ ಸಂಪ್ರದಾಯ. ಲಕ್ಷಗಟ್ಟಲೆ ಅವ್ಯವಹಾರ ಆಗಿದೆ. ಈಗ ದಾಖಲೆ ಈಗ ಬೇಗದಲ್ಲಿ ಬರ್ತದೆ. ಮನೆತನ ಎಷ್ಟು ಉಂಟು ಇದರಲ್ಲಿ? ಈಗ ಹತ್ತು. ತುಂಬಾ ಇದೆ. ಜಾಕಿರಿ ವರ್ಗ, ಶಾಕಿರಿ ವರ್ಗ, ಚಂದ್ರ ಶಾಕಿರಿ ವರ್ಗದಲ್ಲಿ ತಂತ್ರಿ ವರ್ಗ, ನಾಡೂರು ಗೊತ್ತು, ಹೊಸಮನೆ ಸಂಸಾರ, ಮಂಕುಮಲೆ ಸಂಸಾರ, ಮತ್ತೆ ತಂಕರ ಸಂಸಾರ, ಪಲ್ಲಕ್ಕಿ ಸಂಸಾರ, ಬಂಡಾರಿ ಸಂಸಾರ, ಒಟ್ಟು 10 ಉಂಟು. ಮತ್ತೆ ಕೆಲಸ ಗುಜ್ಜಾರಿ ಮಧು ಸಂಸಾರ, ಮಧು ಕೊಡ್ಲಿಕ್ಕೆ ಒಂದು ಮನೆ ಉಂಟು, ದೈವಕ್ಕೆ ಮಧು ಕೊಡ್ಲಿಕ್ಕೆ ಒಂದು ಮನೆ ಉಂಟು. ಹೀಗೆ ಒಟ್ಟು 10 ಸಂಸಾರ ಈಗ ನಮ್ಮ ಒಟ್ಟಿಗೆನೇ ಇದ್ದಾರೆ. ಎಲ್ಲರೂ ತಂತ್ರಿ ಚಾವಿ ಕೊಡ್ಲಿಕ್ಕೆ ಕಾರಣ ಏನಂತಂದ್ರೆ ಈ ಜೀರ್ಣೋದ್ಧಾರ ಕಮಿಟಿ ಮಾಡಿ ಅವರು ಘರ್ಷಣೆ ಮಾಡಿ ನೋಡಿ, ಕೊನೆಗೆ ನಡೆಯಲ್ಲಿ ಬಂದು 20 ವರ್ಷಕ್ಕಿಂತ ಮುಂಚೆ ಪ್ರಶ್ನೆ ಇಟ್ಟು ಬ್ರಹ್ಮಕಲಶ ಎಲ್ಲ ಒಟ್ಟಿಗೆ ಬ್ರಹ್ಮಕಲಶ ಆಗಿದೆ. ಬ್ರಹ್ಮಕಲಶದಲ್ಲಿ ಒಂದು ಜಾತ್ರೆ ಆಗಿದೆ. ಜಾತ್ರೆ ನಂತರ ಇವರು ಜೀರ್ಣೋದ್ಧಾರ ಕಮಿಟಿಯಲ್ಲಿ ಇಲ್ಲಿ ಆಡಳಿತ ಕಮಿಟಿ ಮಾಡಿ ಜೀರ್ಣೋದ್ಧಾರ ಕಮಿಟಿ ನಿಜವಾಗಿ ಜೀರ್ಣೋದ್ಧಾರ ಎಲ್ಲ ಕಡೆ ಇದ್ದರು. ಅದನ್ನೇ ಆಡಳಿತ ಕಮಿಟಿ ಮಾಡಿ ನೀವು ಖಾಲಿ ಚಾಕರಿ ಮಾಡಿ ಮಾತ್ರ ಇರೋದು, ನಡೆಸುವುದೆಲ್ಲ ನಾವು ಇರ್ತೇವೆ ಎಲ್ಲ ಅದೆಲ್ಲ ಮನಸ್ಸಿಗೆ ತುಂಬ ಬೇಸರ ಎಲ್ಲ ಕೊಟ್ಟಿದ್ದಾರೆ. ಆದರೂ 1 ವರ್ಷ ಒಟ್ಟಿಗೆ ಇದ್ದರು. ಇನ್ನೂ ಇಲ್ಲಿ ಸಿಕ್ಕಿ ಆಗುದಿಲ್ಲ, ಅವರಿಗೆ ಕಷ್ಟ ಆಗ್ತದೆ, ನಮ್ಮನ್ನು ಸುಮ್ಮನೆ ಹೀಗೆ ಮಾಡಿಕೊಂಡು ಹೋಗ್ತಾರೆ ಅಂತೇಳಿ ಎಲ್ಲರೂ ತಂದಿರೋ ಹೇಳಿದ್ರು. ನನಗೆ ಬೇಸರ ಆಗ್ತದೆ, ನನಗೆ ಯಾರು ಬೈಲಿಕ್ಕೆ ನಾನು ಹೋಗುದು. ನನಗೆ ಅವರಲ್ಲಿ ಹೇಳಿದ್ರು, ನೀವು ಹೋದ್ರೆ ನಾವು ಮುಂಚೆಯಿಂದ ನಿಮ್ಮೊಟ್ಟಿಗೆ ಇದ್ದವರು, ನಿಮ್ಮೊಟ್ಟಿಗೆ ದೇವರೊಟ್ಟಿಗೆ ನಾವು ಸಹ ನಿಮ್ಮೊಟ್ಟಿಗೆ ಹಾಗೆ ಈಗ ತಂದ್ರಿ ಮೊದಲು ಅನಾದಿ ಕಾಲದಲ್ಲಿ ನೋಡಿ, ಅಲ್ಲಿ ಘರ್ಷಣೆ ಆಗುವಾಗ ಅದರ ಅನಾದಿ ಕಾಲದಂದು ಅದರ ಭಂಡಾರ ಮನೆಯ ಚಾವಿ ಇದೆಯಲ್ಲ, ಅದು ತಂದೂರಿಯವರ ಹತ್ರ ಇದ್ದದ್ದು. ಅದಕ್ಕೋಸ್ಕರ ಅಲ್ಲಿ ನಮ್ಮ ಕಣಿವೆ ತೋಟದಲ್ಲಿ ಪೊಲೀಸ್ ನಾರಾಯಣನೆಲ್ಲ ಇದ್ದಾರಲ್ಲ, ಅವರನ್ನ ಎಲ್ಲ ಸೇರಿಸಿ ದಬ್ಬಾಳಿಕೆ ಮಾಡಿ ಎಲ್ಲ 7-10 ಜನ ಬಂದು ಇಲ್ಲಿ ನೀವು ಚಾವಿ ಕೊಡ್ತೀರಾ ಇಲ್ವಾ, ಇಲ್ಲದ್ರೆ ನನಗೆ ಹೇಗೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ನಾರಾಯಣನ ಧಮಕಿ ಹಾಕಿದ್ದಾರೆ. ಅದಕ್ಕೋಸ್ಕರ ಹೆದ್ರಿ ಅವರ ಅಮ್ಮವರು ಹೇಳಿದ್ದು ಆ ಚಾವಿಯನ್ನು ಕೊಟ್ಟುಬಿಡಿ, ಬೇಡ ನಮಗೆ ಅವರು ಪೊಲೀಸಲ್ಲಿ ಕರ್ಕೊಂಡು ಬೇಡ, ಒಂದು ಕಾಲದಲ್ಲಿ ಬರ್ಬೋದು ಇಲ್ಲಿಗೆ, ಇಲ್ಲದಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಕಣ್ಣ ನೀರು ಬಿಟ್ಟು ಅವರು 2 ದಿವಸ ನಂತರ ಅಲ್ಲೇ ಭಂಡಾರ ಮಾಡಿ ಕೊಡಿಯಲ್ಲಿ ಹಾಕಿ ಕೊಟ್ಟದ್ದು. ಗ್ರಾಮಸ್ಥರು ಎಲ್ಲ 40 ಜನ ತಲೆ ಸ್ನಾನ ಅಲ್ಲಿ ಇದ್ದ ಬಂದ ನಂತರ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದರೆ ಅಲ್ಲಿಗೆ ಕಾಲಿಟ್ಟಿಲ್ಲ. ಮೊನ್ನೆ ಅಷ್ಟಮಿ ದೋಸವನ್ನು ಕರೆದವರಿಗೆ ಮಾತ್ರ ಕಾಲಿಟ್ಟರು. ಆ ಕಾಲದಲ್ಲಿ ಇವರು ಹೇಳಿದಿಷ್ಟೇ, ನನಗೆ ಯಾವ ಬರ್ಲಿಕ್ಕೆ ಆಗ್ತದೆ ಅವತ್ತು ಬಾ ಅಂತೇಳಿ ಕೈಯಲ್ಲಿ ನಿಲ್ಲಿಸಿದ್ದಾರೆ. ಅದೇ ಅಲ್ಲಿಗೆ ಹೇಗೆ ಬಂದು ಅಂತೇಳಿ ಕೆದ್ದಾರೆ ಕೂತ ಬಂದ್ ಮಾಡಿದ್ದಾರೆ ಅಂತ ಅವರು ಅಪಪ್ರಚಾರ ಕೂಡ ಮಾಡಿದ್ದಾರೆ. ಅಂತ ಬಂದ್ ಮಾಡೋಕ್ಕಿದ್ದಾರಲ್ಲ ಅವರು ಇಲ್ಲಿ ಬಂದು ನೆಲೆಸಿದ ಆ ದೈವ ಈಗ ಕೂಡ ಇಲ್ಲ. ಅದಕ್ಕೆ ನಾವು ಕಳೆದ ವರ್ಷ 2 ವರ್ಷ ವಿಜೃಂಭಣೆಯಿಂದ ನೇಮ ಕೊಟ್ಟಿದ್ದೇವೆ. ದಯಾನಂದ ಕತ್ತಲ್ ಸರ್ ನೇಮ ಕಟ್ಟಿದ್ದು 20 ವರ್ಷ ದಯಾನಂದ ಕಟ್ಟಲ್ ಸರ್ ನೇಮ ಕಟ್ಟಿದ್ದು ಏನು ಸಾಧನೆ ಮಾಡಿಲ್ಲ. ಈ ಗ್ರಾಮಕ್ಕೆ ಏನಾದರೂ ನುಡಿ ಏನಾದರೂ ಕೊಟ್ಟದ್ದುಂಟು? ಒಂದೇ ಒಂದು ನುಡಿ ಕೊಡ್ಲಿಲ್ಲ ಸ್ವಾಮಿ, ಒಂದೇ ಒಂದು ಸರಿಯಾದ ಪುರಾತನ ಕಾಲದ ಒಂದೇ ಒಂದು ನುಡಿ ಕೊಡ್ಲಿಲ್ಲ. ಈಗ ನಾನು ಹೇಳಿದ ನುಡಿ ಕೂಡ ಈ 20 ವರ್ಷದಲ್ಲಿ ಯಾರು ಕೇಳಲಿಲ್ಲ. ಯಾರಾದರೂ ಕೇಳಿದ್ರೆ ಹೇಳಿ. ಮತ್ತೆ ಅದೇ ಆವೇಶ ಎಂಥ ವಿಚಿತ್ರ ಆವೇಶ, ಅಂಥ ಭೂತ ಎಲ್ಲೂ ಬರಲಿಕ್ಕಿಲ್ಲ ಇಲ್ಲಿ. ಆ ಆವೇಶದಲ್ಲಿ ಕಟ್ಟೆ ಕಾಯ್ಕೊಂಡು ಅಂತ ಒಂದು ಕಟ್ಟೆ ಸ್ವೀಕಾರ ಮಾಡೋದು, ಅದಕ್ಕೆ ಹೂ ಎಲ್ಲ ಹಾಕಿ ಅಲ್ಲಿ ಹೋಗುವಾಗ ಕಟ್ಟೆ 2 ಕಂಬವನ್ನು ದೂಡಿ ಹಾಕಿದ. ಅದಕ್ಕೆ ಕೊಟ್ಟು ಬಿಕಾಸ್ ಕೊಡ್ಬೋದಿತ್ತಲ್ಲ ಅವನ ಹತ್ರ, ಕಡ್ತಲೆ ಯಾಕೆ ಕೊಡಬೇಕು? ಕಟ್ಟೆಲಿ ಧರ್ಮದ ಕಟ್ಟೆಯನ್ನು ಕೊಡ್ತು ನೂಕದು ನೀವು 2 ಕಂಬದ ತೀರ್ತು. ಹೋದ ವರ್ಷದ ಕಟ್ಟೆ ಜಾತ್ರೆಗೆ ಮೊನ್ನೆ ಆದದ್ದಲ್ಲ. 71ನೇ ಸೇವೆಯಲ್ಲಿ ನಾವೇ ಜೀರ್ಣೋದ್ಧಾರ ಮಾಡಿದ್ವಿ. ಹೋಗ್ಲಿಕ್ಕುಂಟ ಧ್ವಂಸಗೊಂಡ ಕಟ್ಟೆಗೆ ಇನ್ನೊಮ್ಮೆ ಹೋಗ್ಲಿಕ್ಕುಂಟ? ಅಪವಿತ್ರ ಆಯ್ತಲ್ಲ, ಧ್ವಂಸ ಮಾಡಿದ ನಂತರ ಹೋಗ್ಲಿಕ್ಕೆ ಇಲ್ಲ. 2 ನೇಮದ ಬಂಟ ನೇಮದಲ್ಲಿ ಹೋಗಿದ್ದಾನೆ, ವೈದ್ಯನಾಥನ ನೇಮದಲ್ಲಿ ಹೋಗಿದ್ದಾನೆ. ಮತ್ತೆ ಅದು ಇದರಲ್ಲಿ ಉಂಟು ಕಟ್ಟೆ ಕೈಕೊಂಡ ಭಾಷಣದಲ್ಲಿ
ಎಲ್ಲ ಬೊಟ್ಟ ಅವನಿಗೆ ಬಲೆ ಇದೆ ನಾಗದರ್ಶನ ನನಗೆ ಬಲೆ ಸತ್ಯ ಸಂಗತಿ ಇದೆ ಗೊತ್ತಾಗ ಗೊತ್ತುಂಟು ಅರೆ ದಾರಿ ಬಂದಿದ್ದಾರೆ ಅರೆ ದಾರಿ ನಾನು ಈ ದಾರಿ ಸಮಾಜ ಈ ಸಲಹೆ ಹೆಂಚಿನ ಇಂಕುಲು ಜಿಂಜ ಸೌಹಾರ್ದಯುತವಾದ ಹೊಂದಾಣಿಕೆ ಅಂತಾರೆ ಇಂಕು ತಯಾರು ಜಿಂಜ ಸೌಹಾರ್ದ ಇಂಕ್ಲು ಏಪಲ ಘರ್ಷಣೆ ಬರೋದು ಇದು ಘರ್ಷಣೆ ಬರ್ತದಿಂದ ಮುರನೇ ರಚಬಚ್ಚ ಇಂಕ್ಲು ಘರ್ಷಣೆ ಅಂತಿರ್ತದೆ ದಾಯಮಲ್ಲ ಅವು ಗರ್ಭಗುಡಿತ ರಾಜಶ್ರೀ ಅಂಗಡಿ ಮಿಕ್ಲು ಮತ್ತೆ ಗಂಗಸರ ಬರ್ದು ಬರ್ತದ ಅವಲ್ಲ ಅಪಮಾನ ಅಂತೀವಿ ದೈವಜ್ಞಾಗಿ ಅಪಮಾನ ಅಂತೀರ ಮಿಕ್ಲು ನಿಕ್ಲಿ ಏನಪ್ಪ ಫೋನ್ ಪಡೆದು ಬರ್ದು ಆಯ್ ಬಗ್ಗಲ್ಲಿ ಒಂದು ಆಗಬೇಕು ದಯ ನಮ್ಮ ಮಾತಾಡಲಿ ಅಡ್ಜಸ್ಟ್ಮೆಂಟ್ ಹಿಡ್ಕೊಂಡು ಏತೋ ಒಂದು ಡಾಕ್ಟರ್ ಚಾಮುಂಡೇಶ್ವರಿ ದೇವಸ್ಥಾನ ಏತೋ ಅಡ್ಜಸ್ಟ್ಮೆಂಟ್ ಹಿಡ್ಬೋದು ನಮಗ ಅಕ್ಲೆ ಅಡ್ಜಸ್ಟ್ ಅವಳು ಪರಿವರ್ತನೆ ಅಕುಲ ಅವಳು ಎಂಕುಲ ಪರಿವರ್ತನೆ ಅದೇ ಸೆಟ್ ಆದಲ್ಲ ಪರಿವರ್ತನೆ ಅಕುಲ ಅವಳು ಅಕ್ಲ ಘರ್ಷಣೆ ನಿಂತವಳು ಆ ದಾದಾಗಿರಿ ನಿಂತವಳು ನೋಡಿ ಹಿರಿಯರೇ, ಈಗ ಈ ದೈವಸ್ಥಾನ ಇರ್ಬೋದು, ದೇವಸ್ಥಾನ ಇರ್ಬೋದು, ಅದಕ್ಕೆ ಅದರದಾದ ಕಟ್ಟುಪಾಡು ಸಂಪ್ರದಾಯಗಳು ಇಟ್ಕೊಂಡು ಬಂದಿದ್ದಾರೆ. ಮೈಗೆ ಒಂದು 500-1,000 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಆವಾಗ ನೀವು ಆಗ ಹೇಳಿದ್ರಲ್ಲ, ದೈವದ ಕೊಡಿಯಡಿಯಲ್ಲಿ ಎಲ್ಲ ಸಮಾಜದ ಜಾತಿ ವರ್ಗಕ್ಕೂ ಕೂಡ ಒಂದು ಪ್ರಾತಿನಿಧ್ಯ ಇತ್ತು. ಅದು ಅರ್ಚಕರಿಂದ ಹಿಡಿದು ಜೈನ ಸಮುದಾಯದಿಂದ ಹಿಡಿದು ಬಂಟ, ಪೂಜಾರಿ, ಮೂಲ್ಯ, ಕುಲ, ಆಚಾರಿ, ವಿಶ್ವಕರ್ಮ ಅಥವಾ ಇವು ನೇಮ ಕಟ್ಟುವ ಎಲ್ಲರಿಗೂ ಒಂದು ಅವಕಾಶ ಸೇರಿಕೊಂಡು ಎಲ್ಲ ಜಾತಿ ಸೇರಿ ಅಲ್ಲಿ ಕೂಟ ನೇಮ ದೇವಸ್ಥಾನ. ಈ ತದನಂತರ ಆವಾಗ ಮನೆ ಎಲ್ಲ ಕಮ್ಮಿ ಇತ್ತು. ಒಂದಷ್ಟು ಶ್ರೀಮಂತರು ಇಂಥ ಇದ್ದವರಿಗೆ ಆವಾಗ ಆ ಒಂದು ಗಡಿ ಪಟ್ಟ ಎಲ್ಲ ಆಗಿಬಿಟ್ಟು ಗುತ್ತಿನವರೆಲ್ಲ ಮಾಡಿಕೊಂಡು ದೈವದವರು ಕಲಿತು ಖರ್ಚನ್ನು ಮಾಡುವಂಥ ಒಂದು ವ್ಯವಸ್ಥೆ ಆಗಿತ್ತು. ಅಂದರೆ ಅವರಿಗೆ ಮಾತ್ರ ತಾಕತ್ತಿತ್ತು ಅಂತ ನಂಬಿಕೆ. ಒಂದು ಎಲ್ರಿಗೂ ಇರಲಿಲ್ಲ. ಒಂದಷ್ಟು ಪಾಪದವರಿದ್ದಂಥ ಸಮಾಜ ಆ ಕಾಲದಲ್ಲಿ ಯಾರೋ ಒಂದೇ 4-5 ಕುಟುಂಬ ತುಂಬ ಆರ್ಥಿಕವಾಗಿ ಬಲಾಢ್ಯರಾಗಿದ್ದಂಥವರು ದೈವದ ಕೆಲಸಕ್ಕೆ ಹೆಚ್ಚು ದುಡ್ಡು ಹಾಕಿ ಅವರು ನಡೆಸ್ಕೊಂಡು ಬರ್ತಾಯಿದ್ರು. ದೈವ ಅವರನ್ನು ಆ ರೀತಿಯಲ್ಲಿ ನೋಡಿಕೊಂಡು ಬಂದಿದೆ. ಈಗ ಸಮಾಜದಲ್ಲಿ ಏನಾಗಿದೆ, ಒಂದಷ್ಟು ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲ ಸಮಾಜದಲ್ಲಿ ತುಂಬ ಸಂಖ್ಯೆ ಬಂದಿದೆ, ಆರ್ಥಿಕ ಪರಿಸ್ಥಿತಿ ಬೇರೆ ಬೇರೆ ರೀತಿ ಬಂದಿದೆ. ಈಗ ಏನಿಲ್ಲದವ್ರು ದುಡ್ಡೆಲ್ಲ ಆಗಿದೆ. ಮತ್ತು ಸರ್ಕಾರದ ಕೂಡ ಅದು ಯಾರು ಸೇರಿಕೊಂಡು, ಊರಿನವರು ಸೇರಿಕೊಂಡು, ಸಾರ್ವಜನಿಕರು ಸೇರಿಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮ ದೇವಸ್ಥಾನ ಅದು ಆ್ಯಂಡಮೆಂಟ್ ಅಂತ ಆಗಿದೆ. ಮತ್ತು ಧಾರ್ಮಿಕ ದತ್ತಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟದಂತ ಬಂದಿದೆ. ಹಿಂದೆ ಅದು ಇರಲಿಲ್ಲ. ಹಿಂದೆ ಯಾರೋ 4 ಮನೆ ತಂದವರು ಅಥವಾ 8 ಮನೆ ತಂದವರು ಗೊತ್ತಲ್ಲ, ಗೂಡು, ಗುತ್ತು, ಬರಿಕೆ ಅಥವಾ ಗಡಿ ಪತ್ರ ಅಂಥ ಸಮಾಜದವರು ಮಾತ್ರ ಅದನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಇದ್ದವು. ಇವಾಗ ಊರಿನ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಒಂದು ದೈವಸ್ಥಾನದ್ದು ಅಥವಾ ದೇವಸ್ಥಾನದೊಂದು ಜಾತ್ರಾ ಮಹೋತ್ಸವ ಇರ್ಬೋದು ಅಥವಾ ನಮ್ಮ ನೇಮೋತ್ಸವ ಇಂಥ ನಡ್ಕೊಂಡು ಬರ್ತಾ ಉಂಟು. ಅದಕ್ಕೆ ಸರಿಯಾಗಿ ಸರ್ಕಾರ ಏನು ಮಾಡಿತ್ತು, ಅಂಥ ದೇವಸ್ಥಾನ ಎಲ್ಲವನ್ನು ಕೂಡ ಮುಜರಾಯಿ ಇಲಾಖೆಗೆ, ಧಾರ್ಮಿಕ ಇಲಾಖೆಗೆ ಸೇರ್ಪಡೆಗೊಳಿಸಿತು. ಎಂಡಮೆಂಟ್ ಅಂತ ಬಂತು. ಎಂಡಮೆಂಟಿಗೆ ಒಂದು ವ್ಯವಸ್ಥೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿ ಬಂದಿದೆ. ಈ ಕಾಲಘಟ್ಟದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಂತ ಉಂಟು. ಇಲ್ಲಿ ವ್ಯವಸ್ಥಾಪನಾ ಸಮಿತಿಯನ್ನು ಮಾಡುವಾಗ ಅದರಲ್ಲಿ ಒಂದು ನಿಯಮಿತವಾಗಿ 9 ಜನ ಇರ್ತಾರೆ ಆ ಸಮಿತಿಯಲ್ಲಿ. ಅದಕ್ಕೆ ಅರ್ಚಕರು ಇರ್ತಾರೆ ಅಥವಾ ಮತ್ತೆ ಅಲ್ಲಿ ಅಧ್ಯಕ್ಷ ಅಥವಾ ಬಾಕಿ ಸದಸ್ಯರು ಬರ್ತಾರೆ. ಅಧ್ಯಕ್ಷರು ಬಾಕಿ ಸದಸ್ಯರು. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದ್ದು, ಅದರ ಹಿಂದಿನಿಂದ ಬಂದಂಥ ಈ ಬಂಡಾರದ ಮನೆ ಇರುವಂಥ ಮನೆ ಇಲ್ಲಿದೆ ಅಂಥವರನ್ನೆಲ್ಲ ಅದಕ್ಕೆ ಸೇರಿಸಿಕೊಂಡು ನಾವು ಸಮಿತಿಯನ್ನು ಮಾಡಬೇಕಾವಾಗ, ಈಗ ದೈವದ ಕೊಡಿಯಡಿಯಲ್ಲಿ ನೀವು ಇವರಿಗೆ ಯಾರೇ ಎಷ್ಟು ವ್ಯವಸ್ಥಾಪನಾ ಸಮಿತಿ ಇದ್ದರೂ ಕೂಡ
ದೈವದ ಕೊಡೆಯಲ್ಲಿ ಕೇಳುವುದು ಯಾರನ್ನ? ಕುತ್ತು ಬರಿಕೆ ಯಾರು ನಡೆಸ್ಕೊಂಡಿಂದ ಬಂದಿದ್ದ ಅವರಿಗೆ ಮರ್ಯಾದೆ, ಅವರೇ ಅಲ್ಲಿ ನಿಲ್ಬೇಕಾದ್ದು. ದೈವದ ಇದರಲ್ಲಿ ಕರೆಯುವುದು ಕೂಡ ದೈವ ಅವರನ್ನೇ. ಕಡೆಗೆ ನಿಮಗೆಲ್ಲ ಆದ ಮೇಲೆ ದೈವದ ವ್ಯವಸ್ಥಾನ ಸಮಿತಿಯವರಿಗೆ ಈಗ ಪ್ರಸಾದ ಎಲ್ಲ ಕೊಡುವಂಥದ್ದು. ಈ ಗುತ್ತು ಬರಿಕೆ ಅಥವಾ ಮನೆತನ ಯಾರೆಲ್ಲ ಇದ್ದಾರೆ ಮನೆತನದವರು, ದೈವಸ್ಥಾನದ ಕೊಡಿಯಡಿಯಲ್ಲಿ ಕಟ್ಟುಪಾಡು ಸಂಪ್ರದಾಯ ಮೊದಲೇ ಇಲ್ಲ. ಇಷ್ಟೊಂದು ಆ ಕ್ರಮಂತೆ ಬಂದಿದೆ. ಅವರಿಗೆಲ್ಲ ಪ್ರಸಾದ ಆದ್ಮೇಲೆ ಇವರು ಎಷ್ಟೇ ವಿಜೃಂಭಣೆ ಮಾಡಿರಲಿ, ದೇವಸ್ಥಾನ ಸಮಿತಿಯವರಿಗೆ ಎಷ್ಟೋ ದೊಡ್ಡ ಖರ್ಚು ಮಾಡಿಬಿಟ್ಟು ಏನು ಬೇಕಾದ್ರೂ ಮಾಡಿದ್ರು ಕೂಡ ಅವರಿಗೆ ಪ್ರಸಾದ ಸಿಗೋದು ಮಂತ್ರ ಇಲ್ಲ ಕಡೆಗೆ. ಅಂದರೆ ದೈವ ಅದನ್ನು ಬಿಟ್ಟುಕೊಟ್ಟಿಲ್ಲ ಇಷ್ಟೊಂದಿಂದ ಅರ್ಥ. ಅದಕ್ಕೆ ನಮ್ಮಲ್ಲಿಗೆ ಒಂದು ಸಮನ್ವಯತೆ ಬೇಕು, ಒಂದು ಸಾಮರಸ್ಯದಿಂದ ಇದನ್ನು ನಡೆಸ್ಕೊಂಡು ಹೋಗಬೇಕಿಲ್ಲ. ಇದು ನಮ್ಮ ಒಟ್ಟು ನಮ್ಮ ಹಿಂದೂ ಸಮಾಜದ ಒಂದು ಇದು ಬುನಾದಿ ನಿಂತಿರುವುದೇ ಈ ದೇವಸ್ಥಾನದ ಅಡಿಯಲ್ಲಿ. ಭೂತಾರಾಧನೆ ದೇವಾರಾಧನೆ ಇದರ ಅಡಿಯಲ್ಲಿ ಉಂಟು. ನಮ್ಮಲ್ಲಿಗೆ ಇದನ್ನು ನಾವು ಏನೋ ಒಂದು ವ್ಯತ್ಯಾಸ ಮಾಡಿಕೊಂಡು ನಾವು ಕಚ್ಚಾಡಿಕೊಂಡ್ರೆ ಹಿಂದೆ ಕೆಲವಾದಂಥ ಕಾಲಘಟ್ಟದಲ್ಲಿ ಏನೆಲ್ಲ ಆಗಿತ್ತು ದೇವಸ್ಥಾನ ಎಲ್ಲ ಅದು ಪುನರಾವರ್ತನೆ ಆಗಬಾರ್ದು. ಅದಕ್ಕಾಗಿ ನಾವು ಸಾಮರಸ್ಯ ಮತ್ತು ಸಮನ್ವತೆಯನ್ನು ಕಾಪಾಡಿಕೊಂಡು ಹೋಗಬೇಕು, ಅದು ಭಾರಿ ಮುಖ್ಯವಾಗಿದೆ. ಹಾಗಾಗಿ ಈಗ ಬಂಡಾರದ ಮನೆ ಇರುವಂಥ ಜಾಗ, ಬಂಡಾರದ ಮನೆಯಿಂದ ಬಂಡಾರ ಬರದಿದ್ದರೆ ನೇಮ ಆಗ್ತದೆ ಅಲ್ಲ, ಇಲ್ಲಿ ಅಲ್ಲ ದೇವಸ್ಥಾನದಲ್ಲಿ ಬರಬೇಕು. ಆಗ ಬಂಡಾರದ ಮನೆ ಮತ್ತು ನಮ್ಮ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಇರುವಾಗ ಅದಕ್ಕೇನು ಬೇಕು, ಸಮಿತಿಯಲ್ಲಿ ಬೇಕಾದ ಕೊಡಬೇಕಾದ ಸಾಮಾನ ಕೊಡಲಿಕ್ಕೆ ಸಾಧ್ಯ ಪಡ್ಬೋದು. ಅದನ್ನು ಮಾಡಿಕೊಂಡು ಬರಬೇಕಿತ್ತು. ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗಿದೆ. ಈಗಿನ ವ್ಯವಸ್ಥಾಪನ ಸಮಿತಿ ಇರ್ಬೋದು, ಹಿಂದಿನ ನಮ್ಮ ಹಿರಿಯರು ನಡೆಸ್ಕೊಂಡು ನಿಮ್ಮ ಒಂದು ಮನೆತನದವರು ಇರ್ಬೋದು. ಈ ಮನೆತನ ಮತ್ತು ನಮ್ಮ ಈ ವ್ಯವಸ್ಥಾಪನ ಸಮಿತಿ ಅನ್ಯೋನ್ಯತೆಯಿಂದ ಇರಬೇಕು. ಅದರೊಳಗೆ ಇದು ಬರಬಾರ್ದು, ಹೊಡಕ್ಕೆ ಬರಬಾರ್ದು. ಅಲ್ಲ, ಭಂಡಾರ ಮನೆಯ ಅಧಿಕೃತ ವ್ಯಕ್ತಿಗೆ ನಮಗೆ ಒಟ್ಟಾಗಿ ಒಂದಾಗಿ ಹೋಗ್ಬೇಕನ್ನುವಂಥದ್ದು ಒಟ್ಟು ಇದ್ರ ನಮಗೆ ಘರ್ಷಣೆ ಬೇಡ, ಅಷ್ಟೇ, ಅಪಮಾನ ಬೇಡ, ಇಷ್ಟೇ ಸಾಕು ನಮಗೆ. ಖಂಡಿತವಾಗಿ ನಮ್ಮ ಧಾರ್ಮಿಕ ಮಾಡಬೇಕಾಗಿರುವಂಥದ್ದು ನಾವು ನಮ್ಗೆ ಎಷ್ಟು ಕೆಲಸ ಉಂಟು ಅಷ್ಟನ್ನು ನಾವು ಮಾಡ್ತೀವಿ. ನಮಗೆ ದೈವ ಮುಖ್ಯ, ದೈವದ ಕಾರ್ಯಕ್ರಮ ಮುಖ್ಯ, ನಮಗೆ ವ್ಯವಸ್ಥಾಪನ ಮುಖ್ಯ ಅಲ್ಲ. ನಿಖಲ ಮಾರ್ಗದರ್ಶನ ನಿಖಲ ಮಾರ್ಗದರ್ಶನ ಕಿರಿಯಟಲ್ನ ಸಮಿತಿ ಕೆಲಸ ತೊಂದರೆ ಅಕಲದ ಚರ್ಚೆ ಇದೆ. ಅಕಲದಗೆ ಅಕಲ ಅಕಲ ಬೇದಾಲ ಚರ್ಚೆ ಇದೆ. ఆయన కట్టొందిస్తాను ఆయన ఆయన ఇందు మంది ఆయన ವಿಚಾರಣೆ ಮಾತಾಡ್ತೀನಿ ಸರಿ ಅವಡು ಮಂತ್ರಿ ವರ್ಗ ಪೋಯಿ ಪಕ್ಕ ಕಟ್ಟಿದ್ದೀನಿ ನೇಮಡು ಅದು ಪಕ್ಕ ಪಪ್ಪನೆ ಚೇಂಜ್ ಮಾಡ್ತೇವೆ. ಇವನ ತಂದೆ ಬಾಬು ಬೊಂಬದ ವಾರ್ಷಿಕೋತ್ಸವದ ಅಂಗಣದಲ್ಲಿ ಇದ್ದವ. ನಾನು ಕಣ್ಣಾರೆ ನೋಡಿದ್ದೇನೆ, ನನ್ನ ಸನಿಹದಲ್ಲೇ ಇದ್ದ. ದೈವದ ಹಿಂದೆ ಇದು ಅಣಿಯನ್ನು ಹಿಡ್ಕೊಂಡು ಬರ್ತಾ ಇದ್ದ. ಆವಾಗ ಇದೇ ಪುರುಷೋತ್ತಮ ಗಟ್ಟಿ ಡಗಲ ಬಾಬು ಹೆದರಿ ಹೋದ. ಇನ್ನು ಕಾರು ಜಾಗ್ರತೆ ಬಗ್ಗೆಡ ಅಂತ ಹೇಳಿ ಆಗ ಎದ್ದುಕೊಂಡು ಸೀದಾ ಹೋದ. ಭೂತ ಕರೆಯುವಾಗ ಅದು ಕಟ್ಟು ಕಿದ್ಲಾಯರ ಕಟ್ಟ ಬಾರ್ದಿಯರ ಕಟ್ಟ ಅದು ಒಂದನ್ನು ಮಾತ್ರ ಹೇಳ್ತಾರೆ. ಅದು ಮೀಡಿಯಾದಲ್ಲಿ ಉಂಟು. ಈ ಕತ್ತಲ ಸಾರ ಬಂಬದ ಕೂಡ ಶುರುವಿನ ವರ್ಷ ಕಿದ್ಲಾಯರ ಮನೆತನ ಅಂತ ಹೇಳಿದ. ಶುರುವಿನ ವರ್ಷ ಅದು ಕೂಡ ನಮ್ಮಲ್ಲಿ ಎರಡು ಥರ ಕೊಡು. ಅದನ್ನು ನಾವು ಹೇಳಿದ್ರೆ ಆ ಮನೆತನ ಕರೀಲಿಕ್ಕಿಲ್ಲ, ಅದೆಲ್ಲ ಬಿಟ್ಟಿದೆ, ಅದೆಲ್ಲ ಹೊಸತಾಗಿದೆ ಈಗ ಅಂತ ಹೇಳಿದ್ರು. ಇದೇ ಕತ್ತಲ ಸಾರ್ ನನಗೆ ಆ ಪೋಸ್ಟ್ ಮ್ಯಾನ್ ನನಗೆ ಸಿಕ್ಕಿದ್ದಾನೆ. ನಾನು ಕನ್ನಡ ವೆಂಚರಿದ್ದ ಸ್ಟಾಫ್. ನಾನು ಸಿಕ್ಕುವಾಗ ಒಂದು ದಿವಸ ಕಾಂಟ್ಯಾಕ್ಟ್ ಇಲ್ಲ, ಕೇಳಿದೆ. ಅವರು ನೇಮ ಬೈದಾರಿಗೆ ಬಾರಿ ಗೌಜಿ ಹತ್ರ ನೇಮ ಅಂತ ಹೇಳಿದ್ರು. ಒಂದೊಂದು ಬಾರಿ ಗೌಜಿ ಅವಳು ಬಟ್ಟಣಕ್ಕೆ ಬಾರಿ ಜೋಳು ತಪ್ಪ ಅಂತ ಯಾರು ಇವ ಬಾಬು ಈ ಕತ್ತಲ ಸರ್ ನನ್ನ ಹತ್ರ ವೈಯಕ್ತಿಕ ಅಂದಿದ್ದೆ. ಬಟ್ಟಣಕ್ಕೆ ಎಂಕುಲೆ ಅಂಡ ಇತ್ತೆ ತಪ್ಪಿಗೆ ಅವ್ರು ಪಾತ್ರ ಜಾಗ್ರತೆ ಮಾಡ್ಕೊಂಡು ಆಮೇಲೆ ನನಗೆ ಸಿಕ್ಕುದಿಲ್ಲ. ನಾನು ಬ್ಯಾಂಕಲ್ಲಿ ಹೋಗುವಾಗ ಯಾವಾಗ ನನ್ನ ಸಿಕ್ಕ ಆ ಪೋಸ್ಟ್ನೆಲ್ಲ ಅಲ್ಲಿ ಅವರು ಸ್ಟಾಫ್ ನೋಡ್ಕೊಂಡು ನೆಗಾಡ್ತಿದ್ರು. ಕೆಲ್ಲರು ನೀವು ಅವ್ರಿಗೆ ಎಂತ ಹೇಳಿದ್ರಿ ಮಾಡಿ ಅವ್ರು ತಪ್ಪಿಸ್ತಾ ಇದ್ದಾನೆ ಅಂತ. ನಾನು ಏನು ಹೇಳಿಲ್ಲ ಸ್ವಾಮಿ, ಜಾಗ್ರತೆ ಅಂತ ಹೇಳಿದ್ದೇನೆ ಅಷ್ಟೇ ಹೇಳಿದ್ದೇನೆ. ಒಂದು ಮನೆತನವನ್ನು ಹಾಳು ಮಾಡುದಂತಲ್ಲ, ಅದು ತಪ್ಪಲ್ಲ ನೋಡಿ. ನಮ್ಮಿಂದ ಹಾಗೆ ಬರ್ತಾರೆ, ಅದು ಮತ್ತೆ ಆಯುಧ ಕುಟ್ಟುದಂತೆ ಇದೆಲ್ಲ ಮಾಡ್ತಿದ್ದಂತೆ. ನಾವೆಲ್ಲ ಅಂತ ಅಪಪ್ರಸಾರ ಪೂಜೆ ಗಂಧ ಉಂಟಲ್ಲ, ಗಾಳಿ ಹಾರಿ ಮತ್ತೆ ಈ ಹೆಬ್ಬೆರಳಿನಲ್ಲಿ ಹಾಲಲ್ಲಿ ತುಳಿ ಏನೆಲ್ಲ ಅವತಾರ ದೀಪಾರಾಧನೆ ಅದು ದೀಪಾರಾಧನೆ ಆಗ್ತಾ ಇತ್ತು, ಮೊದಲು ಆಗ್ತಿತ್ತು. ಈಗ 20 ವರ್ಷದಿಂದ ನಿಂತಿದೆ. 10 ವರ್ಷ ಆಗಿದೆ, 10 ವರ್ಷ ಆಗಿದೆ. ಆಮೇಲೆ 1 ವರ್ಷ ಪ್ರಚಾರ ಮಾಡಿದ್ರು ಅವರು ವಲಸರಿದ್ದ
ಗದ್ದೆಗೆ ನೀರ್ ಬಿಟ್ರು ಅಂತ. ನಾವು ನಿಜವಾಗಿ ನೀರ್ ಬಿಡ್ಲೇ ಇಲ್ಲ, ಬಂದದ್ದು ಮಳೆ ಊರು ನಮ್ಗೆ ಇಡೀ ಪ್ರಚಾರ ಮಾಡಿದ್ರು. ಅಪವಾದ ನಮ್ಗೆ ಸುಮ್ಮನೆ ಅಪವಾದ ಹಾಕ್ಲಿಕ್ಕೆ ಸಹ ಅವರಿಗೆ ಅಪವಾದ ಹಾಕ್ಲಿಕ್ಕೆ ಸಹ ಕಾರಣ ಉಂಟು. ತುಂಬಾ ವರ್ಷ ಕೇಸ್ ನಡೆದಿದೆ. ಕೇಸ್ ನಡೆದದ್ದು ಜೀರ್ಣೋದ್ಧಾರ ಆಗುವ ಟೈಮಲ್ಲಿ ಜಾಗ ಬರುವ ಜಾಗದಲ್ಲಿ ನಮ್ಮನ್ನು ಕೇಳದೆ, ಈಗ ನಮ್ಮದೇ ಜಾಗ ಇರುವಾಗ ನಮ್ಮ ಹತ್ರ ಒಂದು ಮಾತು ಕೇಳ್ಬೇಕು ನಾವು ಎಂತ ಮಾಡ್ತೇವೆ ಅಂತ. ಅದೇ ವಿಷಯದಲ್ಲಿ ಅಪ್ಪ ಹೇಳಿದ್ರು, ಅಂದ್ರೆ ಒಂಜಿ ಪಾತೆರ ಬದ್ದೆ ನಮ್ಮಡ ಕೇಂದ್ರ ಎಂಡ ಅಮ್ಮನ ಜಾಗ ಅಮ್ಮಡ ಬತ್ತದ ಒಂಜಿ ಪಾತೆರ ಕೇಂದ್ರ ಒಂದು ಮಾತು ಕೇಳಿ. ಅದಕ್ಕೆ ಯಾರು ಸಹ ಕಿವಿ ಕೊಡ್ಲಿಲ್ಲ. ರಾತ್ರಿ ಇದು ಮಾಡಿದ್ರು. ಆ ಇಂಚಿನ ನಿಂದ ಇಂಚಿನ ಏನು ನೀನು ಈ ಎಂಬೆ ಆ ಟೈಪ್ ಕೇಳಿದ್ರೆ ಈಗ ಇದ್ದಾರಲ್ಲ ಅಲ್ಲ, ಫುಲ್ ಜೀರ್ಣೋದ್ಧಾರ ಸಮಿತಿ ಇತ್ತಲ್ಲಿ, ಜೀರ್ಣೋದ್ಧಾರ ಸಮಿತಿ ಇತ್ತಲ್ಲಿ, ಅಷ್ಟು ಜನ ಇದ್ರಲ್ಲಿ. ಅವರೇ ಜೀರ್ಣೋದ್ಧಾರ ಸಮಿತಿಯಲ್ಲಿ ಇದ್ದವರೇ ಕೇಳಿದ್ರು ನಮ್ಗೆ, ನೀವು ಯಾರು ಅಂತ ಹೇಳಿಕ್ಕೆ. ನಾವು ಆ ಜಾಗದಲ್ಲಿ ಇರುವಾಗ ನಾವು ಕೇಳ್ಬೇಕಿಲ್ವಾ? ಈಗ ಇವರ ಅಂಗಳ ಬಂದು ಅಗ್ರೆ ಅವ್ರು ಬಿಡ್ತಾರ? ಇಲ್ಲ ಅಲ್ಲ, ಕೇಳ್ತಾರೆ ಅವರು. ಅದಕ್ಕೆ ನಾವು ಸಹ ಕೇಳಿದ್ದು. ಅದಕ್ಕೆ ಅಪ್ಪ ಹೇಳಿದ್ರು, ಅಮ್ಮನನ್ನು ಬಂದು ಕೇಳಿ ಅಂತ. ಯಾರು ಸಹ ಬರ್ಲಿಲ್ಲ, ಫೋರ್ಜರಿ ಮಾಡಿದ್ರು. ಮತ್ತು ಸಹ ನಾವು ಸ್ವಲ್ಪ ಕಾದೆವು, ಬೇಡ ಯಾಕೆ ಸುಮ್ಮನೆ ಕೋರ್ಟ್ ಕೇಸ್ ಯಾಕೆ ಬೇಡ ಅಂತ ಸ್ಟೇ ತಂದೆವು. ಮತ್ತೆ ಇವರು ಕೇಳುದಿಲ್ಲ ಇನ್ನೂ ಸಹ. ಅಗಿತಾರೆ ಅವರ ಇಷ್ಟ ಬಂದಾಗೆ ಮರ ಕಡಿತಾರೆ, ಎಂತೆಲ್ಲ ಮಾಡ್ತಾರೆ, ಹಾಗೆಲ್ಲ ಮಾಡ್ತಿದ್ರು. ಕಸ ಹಾಕ್ತಾರೆ. ಪೊಲೀಸರು ಎಷ್ಟು ಸಲ ಅಲ್ಲಿಗೆ ಬಂದಿದ್ದಾರೆ ಹೇಳಿಕೆ ಆಗುದಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಬರುದು ಇದೆ, ಆ ಅಂಗಳಕ್ಕೆ ಬರುದು ಮಾತನಾಡ್ಲಿಕ್ಕೆ, ಇವರನ್ನು ನೀವ್ ಯಾಕೆ ಕೇಸ್ ಹಾಕಿದ್ದೀರಿ ಕೇಳಲಿಕ್ಕೆ. ಅದೆಲ್ಲ ಆಯ್ತು. ಅದು 10 ವರ್ಷದಿಂದ ನಡೀತಾನೆ ಬಂತು. ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಎಂತ ಸಿಗ್ತದೆ ಅಂತ ನೋಡುದು. ಅಲ್ಲ ಸರ್, ಇದು ಸಿಕ್ಕಿದೆ ಅವರಿಗೆ. ಅವರು ನೀರು ಬಿಟ್ಟಿದ್ದಾರೆ, ಆದ್ರಿಂದ ದೈವ ಇದಕ್ಕೆ ಹೇಳಿರಲಿಲ್ಲ, ಗದ್ದೆಗೆ ಹೇಳಿರಲಿಲ್ಲ. ಅಪವಾದ ನಮ್ಗೆ ಪರವಾಗಿಲ್ಲ, ನಮ್ಗೆ ಗೊತ್ತುಂಟು ನಾವು ದೇವರು ಏನ್ ಮಾಡಿದ್ದೇವೆ ಅಂತ. ಇಷ್ಟು ವರ್ಷ ನಾವು ಆ ಭೂಮಿಯಲ್ಲಿ ಇದ್ದೇವೆ ಅಂದ್ರೆ ನಾವು ನಂಬಿದ 3 ಸತ್ಯಗಳು ಇನ್ನೂ ಸಹ ಬಿಡುದಿಲ್ಲ ನಮ್ಮ ಯಾವಾಗಲೂ. ನಾವು ಅಷ್ಟು ನಿಷ್ಠೆಯಿಂದ ಆ ದೈವಕ್ಕೆ ದೀಪ ಏನು ಮಾಡ್ತಿದ್ದೇವೆ ನಾವು ಮಾಡ್ತಿದ್ದೇವೆ ಆ ಜಾಗದಲ್ಲಿ ನಿಂತು. ಹಾಗಿದ್ರೆ ನಾವು ಯಾವಾಗಲೂ ಹೋಗ್ತೇವೆ. ನನ್ನ ತಂದೆ 1-2 ವರ್ಷ ಆಯ್ತು ತೀರಿ. ಅದಕ್ಕೆ ಅಪಪ್ರಚಾರ ಮಾಡಿದ್ರು. ಈಗ ದೈವದ ಪೆಟ್ಟು ಬೂರುಂಡಿ ಇದ್ದೆ ಇದು ಸಮಯ ಅವರಿಗೆ ಆದದ್ದು ಹಾರ್ಟ್ ಅಟ್ಯಾಕ್, ಅದಕ್ಕೆ ಕಟ್ಟಿದ್ರು ಇತ್ತೆ ಬೂರುಂಡಿಯ ಪೆಟ್ಟು. ಆಮೇಲೆ ಒಂದೇ ದಿನದಲ್ಲಿ ಅಲ್ಲೇ ಮನೆ ಹತ್ತಿರದಲ್ಲಿ ಒಬ್ಬರು ತೀರಿದ್ರು, ಜಾತ್ರೆಯಾದ 2 ದಿನ. ಅವರಿಗೆ ಸಹ ದೈವದ ಪೆಟ್ಟಾಗದ್ರೆ ಹಾಗೆ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಅದು ಅಲ್ಲ, ಹಾಗೆ ಆಗ್ತದಲ್ಲ. ಸಣ್ಣ ಜಾಗ ಐದು ಚೂರು ಪಾಲ್ಗಾರಪುರ ಕಟ್ಟದಾನಾಗ 15 ಸೆನ್ಸ್ ಜಾಗ ಐ ಪಕ್ಕ ಕೇಸ್ ಆಂಡು ಅವು ಏನು ಪಂಡತೆ ಕೇಸ್ ಪೂರ ಆನಾಗ 5 ಪಕ್ಕ ಎಂಕ್ಲಿಗೆ 27 ಸೆನ್ಸ್ ಜಾಗ ಹುಡುಗ ಕೊಡ್ತಾ ಆಯ್ತಾ. ಕಟ್ಟೆದ ಸುತ್ತ ಆಯ್ತಾ, ಸುತ್ತದ ಜಾಗ ಎಂಕ್ಲಿಗೆ ಹೈಕೋರ್ಟ್ ಮುಟ್ಟ ಹೋಯ್ರು ಮುಕ್ಕಲು ಎಂಕ್ಲು ಪಕ್ಕ ಕಾನೂನಿಗೆ ಚೌಕಟ್ಟದ ಉಲ್ಲೈ ಬೂರೋಡತ್ತೆ. ಎಂಕ್ಲಿಗೆ ಐದು ಉಲ್ಲಂಘಿಸಾರ ಹಾಕೋಣ, ಎಂಕ್ಲಿಗೆ ಉಲ್ಲಂಘಿಸಾರ ಹಾಕೋಜಿ ಎಂಕ್ಲಿಗೆ ಕಾಂಪೌಂಡ್ ಪಾಡ್ಲಿ ಇಜಿನ ಎಂಕ್ಲಿಗೆ ಅಪುರ ದ್ವೇಜಿ ಕಾಂಪೌಂಡ್ ಪಾಡು ದಾಲಂಜಿ ಅಕಲು ಸುಪ್ರೀಂ ಕೋರ್ಟ್ ಮುಟ್ಟೆಲ್ಲ ಹೋಗ್ತೀವಿ. ಅದು ಅಲ್ಪ ಡಿಸ್ಮಿಸ್ ಆಡೋ ಕೇಸ್ ಅಜಾಗಿಂದ ಮನೆ ಕಟ್ ಅದು ಅದರ ಕಟ್ಟಿರೋ ಜಾಸ್ತಿ ಅವು ಬೇರೆ ಬುಡ್ದು ಕೊಡ್ತೀರಾ ಅವು ಬುಡ್ದು ಕೊರ್ನ ಬುಡ್ದು ಕೊರ್ನ ಜಾಗನ ಕೋರ್ಟ್ ತೆಗೆದ ಕಲ್ಲ ಕಟ್ಟ ಮಲ್ಲ ಬಂದಿರುತ್ತೆ ಅವು ಎಂಕ್ಲೆಗ್ಲ ಹಾಕ್ಲಿಗ ಜಾಗ ಅವು ಎಂಕ್ಲೆಗ್ ತತ್ತ ನರಸಿಂಹ ನಮ್ಮ ನರಸಿಂಹ ಹಾಕಿನ ಎಕ್ಸ್ಚೇಂಜ್ ಅಕ್ಲೆಗ್ ಎಕ್ಸ್ಚೇಂಜ್ ಆದಿ ಸಾನದ ಅಕ್ಲೆಗ್ಲ ಎಂಕ್ಲೆಗ್ ಹಾಕಿನ ಎಕ್ಸ್ಚೇಂಜ್ ಆತಿಲ್ಲ ಅಜ್ಜಿ ಅವು ಅಕ್ಲ ಮಲ್ತದಿನ ಇತ್ತ ಎಂಕ್ಲ ಮಿತ್ತು ಫೋರ್ಜರ್ ಇದು ಆತ ಕ್ಲೀನ್ ಮಂತದ ದರ ಕಟ್ಟದ ವನಸ್ಕೋರೊಂದು ಲೇರ್ ಎಗೇನ್ಸ್ಟ್ ಪಾತೆರ್ ಜೆಂಕಲ್ ದಯಪಡ ನೇಮ್ ಅದ ಹಾಪಿನವ್ರು ಎಂಕಲ್ ದಾಗಿ ಎಗೇನ್ಸ್ಟ್ ಪಾತೆರಡು ಪಿರ ಎಂಕಲ್ ಎಗೇನ್ಸ್ಟ್ ಪಾತೆರ್ ಎಂಕ್ಲೆಗೆ ಪಿರ ಆಕಲ್ ನೇಮ ಉಂಟಾರ ಬರ್ತೇರು ವನಸ್ಕೋರಿಯರ ಬುಡ್ಜೇರು ಎಂಕ್ಲೆಗ್ಲ ಅಕ್ಲೆಗ್ಲ ಪಾತೆರ ಆತಜಿ ಎಂಕ್ಲೆಗ್ಲ ಲಕ್ಷ್ಮೀ ನರಸಿಂಹದ ಅಕ್ಲೆಗ್ಲ ಪಾತೆರ ಆತೀನಿ ಎಂಕಲ್ ಎಕ್ಸ್ಚೇಂಜ್ ಮಾಡ್ಕೋ ಜಾಗ ಆತೆ ಎಂಕಲ್ ಸಾಲ ಕೇಸ್ ಮಲ್ಪಾದಿಲ್ಲ ಅಗಲ ಬುದಾಡಿ ಮೇಲೆ ಹೋಗಿ ಕೇಸ್ ಮಲ್ಪಾದಿಲ್ಲ ಎಷ್ಟು ವರ್ಷ 17 ವರ್ಷ 17 ವರ್ಷ ಸ್ವಲ್ಪ ನಲ್ಪದೆ ಎಂಕಲ್ ಕಿಸೆತ ಕಾಸನ್ ಖರ್ಚು ಮಾಡ್ತೀವಿ ಅಗಲ ಕಿಸೆತ ಬೆಂಗಳೂರು ಅಲ್ಲ ಅಗಲ ಇದು ಕಿಸೆತ ಖರ್ಚು ಮಾಡ್ತಿದ್ದೀರಿ ಏರ್ಲ ಐದು ಏರ್ಲ ಉಳ್ಳೆ
ಅದ್ರ ಕಟ್ಟಿ ಬಂತೀರಾ ಧರ್ಮ ಬಂಡಾರ ಗೋಪಿನ ಸಾದಿ ಕ್ಲೀನ್ ಮಾಡ್ತೊಂದಿತ್ತ ನೀರ್ ಕಂತು ಕೊರೊಂದಿತ್ತ ಏತು ಏತು ಮಾತ ಬೇಲೆ ಮಂತೊಂದಿತ್ತ ಎಂಕ್ಲೆ ಕೋಡಿಗೆ ಜಾ ದೈವದ ಎಂಕ್ಲೆ ಕೋಡಿಗೆ ಉಂಡ ದೈವ ಬಂಡಾರ ಬರಡು ಬಂಡಾರ ಬೋರ್ಡ್ ಗಟ್ಟಿಲಿ ಎಷ್ಟು ಜಾಗ ಬರ್ತೀರಿ ಈ ಬಂಡಾರದೆಲ್ಲ ಬಂಡಾರದಲ್ಲಿ ಈ ಗಟ್ಟಿಲಿ ಎಷ್ಟು ಜಾಗ ಇಟ್ಟು ಕೊಡ್ತೀರಾ ಪೂಜಾರಿಗೆ ಜಾಗ ಅಕ್ಲೆ ಡಿಕ್ಲೇಷನ್ ದಿಗದಿನ ನಗಲೆ ದಿಗದಿನಿ ಅಕ್ಲೆ ಡಿಕ್ಲೇಷನ್ ಬಂಡಾರಕ್ಕೆ ಎಷ್ಟು ಜಾಗ ಕೊಡ್ತೀರಾ ಭೂಮಿ ಭೂಕೃಷ್ಣ ಅಂತ ಕೊಡ್ತಾನೆ ಅಕಲ ಜಾಗ ನಮ್ಮ ಒಟ್ಟಿಗೆ 9 ಅವಶ್ಯಕತೆ ಉಂಟು ಇವರಿಗೆ ಸುಳ್ಳು ಬಂದ್ರೆ ವಿಚಾರ ಚರ್ಚೆ ಅಂತ ವ್ಯವಸ್ಥಾಪನಾ ಸಮಿತಿ ಬಂದು ಸರ್ಕಾರದ ಕಡೆಯಿಂದ ಐನಿಂದ ವ್ಯವಸ್ಥೆ ಒಂದು ಏರ ನಮ್ಮ ಊರ್ದಾಗ್ತಿಲ್ಲ ನಂಗೆ ಕೊಡ್ತೇವೆ ಅಂತ ಸರ್ಕಾರ ಕೊಡೋದು ಸರ್ಕಾರ ಕಡಪುರದ ವ್ಯವಸ್ಥೆ ಐಟಿಪ್ಪು ಕಡಪುರದ ಮಳೆ ಆದಿಪ್ಪು ಪೂರೆಲ್ಲ ಮಳೆ ಆದಿಪ್ಪು ಒಂಜಿ ದೈವಸ್ಥಾನ ಹಲವು ನಿಮಿಷ ಒಂದು ದೇವಸ್ಥಾನ ಈ ವ್ಯವಸ್ಥೆ ಐದು ಬೊಕ್ಕ ಮತ್ತೆ ದೇವಸ್ಥಾನ ನಡಪಣ ಅಕ್ಲ ಮೇನ್ ಐಟ್ ಅಕ್ಲ ಬರ್ಬೇಕು ಏನು ವ್ಯವಸ್ಥಾನ ಸಮಿತಿ ಮೈನ್ ಅಧಿಕಾರ ಬರ್ಕೊಂಡು ಒಂದು ದೇವಸ್ಥಾನ ನಡಪಣ ವಿಷಯ ಮತ್ತು ಈ ಮಂತ ಮನೆತನದ ಅಕ್ಲಿಗೆ ಅದೇ ಪಾರ್ಟ್ ಅಕ್ಲೆ ಮುಖ್ಯ ಕೆಲಸ ಏಪಂಡು ದೈವದ ನೇಮಲ್ ಬಂದಾಗ ಅಕ್ಲನೇ ಮುಖ್ಯ ಪಾರ್ಟ್ ಬರ್ತದೆ ಬಾಕಿ ಸಮಯ ಈ ನೇಮಗು ನಮ್ಮ ವ್ಯವಸ್ಥೆ ಮಲ್ಪೋಡು ಸಂಗ್ರಹ ಮಲ್ಪೋಡು ದುಡ್ಡು ಇದು ಪೂರ ವಿಚಾರ ವ್ಯವಸ್ಥಾಪನ ಸಮಿತಿಗಳೇ ಬರ್ತದೆ ಆರ್ಥಿಕವಾದ ಅದನ್ನ ಬಾಕಿ ವ್ಯವಸ್ಥೆ ಮಾಡ್ಕೊಂಡು ಈತ ಮತ್ತೆ ಇಪ್ಪನಾಗ ವ್ಯವಸ್ಥಾಪನಾ ಸಮಿತಿಯಿಂದ ಒಂದು ಇಪ್ಪನಾಗ ಆ ದೇವಸ್ಥಾನದ ಅಕ್ಕಲೇ ಪ್ರಮುಖರಾದಿಪ್ಪರು ಅಕ್ಕನ ಅವಧಿ ಮುಟ್ಟ ಸರ್ ಅಲ್ಲಿ ಬಂದು ಅಕ್ಕಲಿಗೆ ಆ ಜವಾಬ್ದಾರಿ ಇಪ್ಪು ಅಂಚೆ ಆ ಕೊಡ್ತು ನಮ್ಮ ಅಲ್ಪ ಆಯ್ತಲ್ಲ ದೇವಸ್ಥಾನಕ್ಕೆ ಪೂರಕವಾದ ಆಯ್ತಲ್ಲ ಮಲ್ಪ ಅಂದಾಂಡ ಅವು ತುಂಬದ ಸಮಿತಿ ಆಗಲಾದಿ ಮತ್ತು ಮಾಡ್ತಂದು ಅಕ್ಕಲಾದಿಪ್ಪು ನಮ್ಮ ಒಂದು ಒಗ್ಗಟ್ಟು ಒಂದು ಮಾತುಕತೆ ಮಾಡ್ತೀವಿ ಮಲ್ಪ ಆ್ಯಂಡ್ ಅವು ವ್ಯವಸ್ಥೆ ಮಲ್ಪನಾಗ ಬಂದು ಈ ಅಕ್ಕಲಿಗೆ ಅಧಿಕಾರಿ ಇಪ್ಪನಾಗ ನಮ್ಮ ಮಲ್ಪಂದ ಅಕ್ಕಲ ತುಂಬದ ಬಂಡಾರದಲ್ಲಿ ಏನು ಮಾತಾಡಲ್ಲ ಈಗ ನಮ್ಮದಾಗಲಿ ಒಂಜಿ ಪಾತ್ರ ಮುಕ್ಲ ಬಣ್ಣರು ಪಂಡದ ಪಣಿಕ್ಲೆಗ್ ಒಪ್ಪಿಯ ಬರಬರ ತಿಕ್ಕಿಜಿ ಮಾಡ್ಕ ಸತ್ಯ ದಾಂಡ ಅಕ್ಲು ಕೇಂದ್ರ ಅರ್ಜಿ ಮತ್ತು ಕೊರಿಯರ್ ಎಂಕ್ಲು ಇಂಜಿನ ಮಲ್ಪುವ ನಪರಪ ಕೊರಿಯರ್ ಆಪಜಿ ದಾಂಡ ಏರ್ನ ಅಧ್ಯಕ್ಷ ಕಡೆ ಕಾಳಜಿ ಕೊಡ್ತೀವಿ ನಪ್ಪ ಕಾಯಿ ರೀತಿ ಮಾಡ್ತಾರೆ ಆಪಜಿ ಆ ಬಿರ ಒಂದು ಬಜೆತ ಸಮಿತಿ ಎಂಜಿ ನೋಡ ಅಕ್ಲು ಮಾತ್ರ ಕುಳ್ಳೋಡಾಪು ಅದ್ರ ಊರ್ದಾಕ್ಲು ಜಾಗ ಕೇಳೋಡಾಪು ಕೇಂದ್ಕೊಂಡು ಸಮಯ ಚೂರು ತಾವು ನಮ್ಮ ಒಂಜಿ ಕೆಲಸ ನಲ್ಪ ಪ್ರಾರಂಭ ಮಲ್ಪೇರೆ ನಮಕ್ ಒಪ್ಪಿಗೆ ಬರಂದೆ ರಪಕ್ಕಂದು ಮಲ್ತಿದ್ದವರ ಅವನ್ ಇಲ್ಲಿಯ ಒಪ್ಪಿಗೆ ಕೊಡ್ತು ಜಯಂಕಲು ಅಥವಾ ಅಕ್ಲಾಗೆ ಶುರು ಅಂತ ಶಬ್ದ ಬರ್ತದೆ ನಾನೊಂಜಿ ರಟ್ಟನೆ ನಮ್ಮ ಒಂಜಿ ಬೇರೆ ಉಂತವಳು ಇತ್ತು ನಾವಲ್ಲ ಆ ಶುರು ಪಡೆ ಉಂತವಳು ಒಂಜಿ ನಮ್ಮ ಒಪ್ಪಿಗೆ ಬರಂದೆ ಅಪ್ಪ ಶುರು ಮಾಡ್ಕೊಳ್ಳೋ ತಪ್ಪೇ ಆಗೋದು ಸಮಿತಿ ವ್ಯವಸ್ಥಾಪನ ಸಮಿತಿ ಒಪ್ಪಿಗೆ ಬರಂದೆ ಐಕ್ಯ ಪೂರಕವಾದ ಮಲ್ಪ ಕೆಲಸ ಅನ್ನೋದು ದೇವಸ್ಥಾನ ಪೂರಕವಾದ ಮಾಡೋ ಕೆಲಸ ಅಲ್ಲ ಮಲ್ಪ ಒಂದು ಇದು ತಪ್ಪೇ ಆಗೋದು ಬಾಗಿದಾಗ ಅಂಚೆ ಮಾಡಿದ ನಮ್ಮ ಅಲ್ಪ ಉಂತಾಯಿರ ಇತ್ತು ನಾನಲ್ಲ ಆ ಪುರ್ತನೇ ಉಂತವಳಿಗೆ ಐನ ಒಂಜಿ ಆತ ಬೇಲೆ ಪುರ ಐನ್ವಕ ನಾವು ಉಂತಾಯಿರ ಪೋಯಿನವಲ್ಲ ಆಸಿ ಕೆಲಸ ವೇಸ್ಟ್ ಈ ರಂಡೆ ಸದ್ಯಕ್ಕೆ ಅಲ್ಲ ಒಂದು ನಿಮಿಷ ಮುಗಿಸ್ತಾ ಮತ್ತೆ ನೀವು ಹೇಳಿ ಇದು ಎರಡು ಸದ್ಯದ ಸ್ಥಿತಿ ಏನಂದ್ರೆ ಒಂದು ಒಪ್ಪಿಗೆ ತಗೊಳ್ಬೇಕಾದ್ದು ಒಂದು ವೇಳೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಮಾಡಿದಾಗ ಶುರು ಮಾಡುವಾಗ ನಾವು ನಿಲ್ಲಿಸಬೇಕಾದ ಅಂತ ಯಾವುದು ಅಂತೇಳಿ ಆ ಸುರಿನ ಅಂತ ನಿಲ್ಲಿಸಬೇಕು ಕೊಡ್ಚಿತ್ತೆ ಮಲ್ಕೊಚ್ಚಿತ್ತೆ ಬಂತಿದೆ ಉಂಟು ಅಷ್ಟು ಕೆಲಸ ಎಲ್ಲ ಹೋದ ಮೇಲೆ ನಿಲ್ಲಿಸಿದಾಗ ಏನಾಗ್ತದೆ ಊರಿಗೆ ಇನ್ನು ಏನಿದ್ರು ನಮ್ಮ ಸಮನ್ವತೆಯಿಂದ ಸಾಮರಸ್ಯದಿಂದ ಮುಗಿಸಬೇಕಾದ್ದು ನಮ್ಮ ಧರ್ಮ ನಮ್ಮ ಒಂದು ದೈವದ ಒಂದು ಅಡಿಪಾಡು ಅಡಿ ಸರಿಯಾದ ಒಂದು ಒರಿಯೋಡು ಸಮಾಜದ ಒಂದು ಸಾಮರಸ್ಯ ಒರಿಯೋಡು ಮುಖ್ಯವಾದ ನಮ್ಮ ಉಳ ಸಾಮಾನ್ಯತೆ ಎಲ್ಲ ಒರಿಯೋಡು ಈ ದೃಷ್ಟಿಯಲ್ಲಿ ಪೊರ್ರುಡ ಮಾತ್ರ ಒಂದೇ ಮನಸ್ಸು ಒಯ್ಯುತ್ತ ಐಟಿ ಏನು ನಮ್ಮ ಕೊಡ್ಚಿ ಹೀಗೋ ಎಂಕಲ ಸ್ವಾರ್ಥ ಅತನ ಎಂಕಲ ಇಂದು ಐನು ಒಯ್ಯಲ ಕೊಡ್ತು ನಮ್ಮ ಏನೇ ಪಡೆದು ಅಂದ್ಬಿಡಿ ಹೋಯ್ತನ ದೈವ ಪಡೆದಪ್ಪ ನಮ್ಮ ಏನೆಲ್ಲ ಅಲ್ಪದಾಯ್ತಲ್ಲ ಒಂದು ಸ್ವಾಮ ಉಂಡ ಸ್ವಾರ್ಥ ಉಂಡ ಇಜ್ಜಿ ಅವು ದೈವದ ಒಂದು ಕೆಲಸ ಆಪಣ ಇಪ್ಪುಡಿ ಅವೇ ತಪ್ಪ ಒಪ್ಪ ಬೊಕ್ಕ ದೈವ ಬಿತ್ತು ನಮ್ಮ ಕೈ ಬ್ರಾಂಚ್ ಆ ರೀತಿ ಮನಸ್ಥಿತಿ ನಮ್ಮ ಮುಗಿಪಡ ಅಗತ್ಯ ಉಂಟು ಯಾಕೆ ಅಟ್ಟದೆ ನಮ್ಮ ಮಂದಿ ಎತ್ತಾಕಿಲ್ಲ ನಿಕ್ಲೊಂದು ಒಟ್ಟು ಎಡ್ಡೆ ಮನಸ್ಸು ಏನು ಮುಗಿತಾರೆ ಸಮಾಜವನ್ನು ಎಡ್ಡೆ ಊರಿಗೆ ಮೂಲಗಳು ದಾಖಲೆ ಏನಾಯ್ತು ಅಲ್ಲಿ ಸಮಸ್ಯೆ ಬಂದಿದ್ದು ದ್ವಾರದ ವಿಚಾರ ನಾವು ನಮಗಿಲ್ಲ ನಾನು ಹೇಳೋದಕ್ಕೆ ನಮ್ಮ ವಿಷಯ ನಾನು ಹೇಳ್ತೀನಿ
ಅಲ್ಲಿ ಸಮಸ್ಯೆ ಬಂದಿರುವಂಥದ್ದು ದ್ವಾರದ ಸಮಸ್ಯೆ ಮತ್ತು ಆಡಳಿತ ಸಮಿತಿಯವರೆಗೆ ಅವರೇನ ಒಳಗಿರುವಂಥ ಸಣ್ಣ ತಿಕ್ಕಾಟ. ಇಲ್ಲಿರುವಂಥದ್ದು ಎರಡೂ ಅಲ್ಲ, ಎರಡೂ ಅಲ್ಲ. ಇಲ್ಲಿ ಇರುವಂಥದ್ದು ಬಂದಿರುವಂಥ ಎರಡು ವ್ಯವಸ್ಥೆ, ಇಲ್ಲಿ ಬಂದಿರುವಂಥ ಸಮಸ್ಯೆನೇ ಬೇರೆ. ಪ್ರಶ್ನೆ ಮೂಲಕ ಸರಿಯಾಗುವಂಥದ್ದು ಇಲ್ಲಿ ಮಾಡುವಂಥದ್ದು ಇವರು ಹೇಳಿದ ಪ್ರಕಾರ ಪ್ರಶ್ನೆ ನೇಮದಲ್ಲಿ ತಾಯಿ ಅನುವು ಕೊಡಬೇಕಿತ್ತು. ಅಲ್ಲಿ ಅನುವು ಕೊಡದಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮುಂದೂಡಿದ್ದಾರೆ. ಇನ್ನು ಮುಂದೆ ಅದರ ಪ್ರಶ್ನೆಯನ್ನು ಮಾಡಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕನ್ನುವಂಥದ್ದು ನಿಮ್ಮೆಲ್ಲರ ಒಂದು ಅಭಿಪ್ರಾಯ. ಮತ್ತು 10 ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ತಂತ್ರಿಯವರಿಂದ ಹಿಡಿದು ನೇಮ ಕಟ್ಟುವವರಿಗಿರುವಂತ ಎಲ್ಲ ಕಟ್ಟುಪಾಡುಗಳನ್ನು ಮೊದಲೇ ನಡೀತಿತ್ತು, ಆ ಪ್ರಕಾರ ನಡೀಬೇಕನ್ನುವಂಥದ್ದು ನಿಮ್ಮ ವಾದ. ಇಷ್ಟೇ ಇರುವಂಥದ್ದು. ಹಾಗಾಗಿ ಅಥವಾ ಅಲ್ಲಿನ ಸಮಸ್ಯೆ ಅದು ನಿಮಗೆ ಸಂಬಂಧಪಟ್ಟಂತ ವಿಚಾರ. ಸರಿ, ಅಂದ್ರೆ ಇವತ್ತು 2 ಸಮಸ್ಯೆಗಳು ಬಂದಾಗ ಆಯ್ತು. ಒಟ್ಟು 3. ದೇವರದಿಂದ ಅವಳೇನು ಶಕ್ತಿ ಕಡಿಮೆ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ. ಎಲ್ಲದಕ್ಕೂ ಒಂದು ಅಂತ್ಯವನ್ನು ಆಡಲಿಕ್ಕೋಸ್ಕರ ಈ ಥರದ ಸಮಸ್ಯೆ ಮಾಡಿದಾಗ ಗೊತ್ತಿಲ್ಲ. ದೀಪ ಕೂಡ ಕೆಲವು ಸಲ ಜೋರಾಗಿ ಉರಿಯುವುದು ಯಾವಾಗ ಅಂತ ಕೇಳಿದ್ರೆ ಅದು ಸರಿಯಾಗಲಿಕ್ಕೆ ಮತ್ತೆ ಅದು ಹೊಸದಾಗಿ ಉರಿಯುತ್ತೆ. ಹಾಗಾಗಿ ಒಳ್ಳೆಯ ಒಂದು ಬೆಳವಣಿಗೆ ನಡೆದಿದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಯಾರು ಕೂಡ ಗೊಂದಲದ ರೀತಿಯಲ್ಲಿ ಮಾತಾಡಲಿಲ್ಲ, ಅಲ್ಲೂ ಮಾತಾಡಲಿಲ್ಲ, ಇಲ್ಲೂ ಮಾತಾಡಲಿಲ್ಲ. ಇಬ್ಬರು ಕೂಡ ತಾಳ್ಮೆಯಿಂದ ಒಳ್ಳೆಯ ರೀತಿಯಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಮ್ಮೊಳಗಿರುವಂಥ ಯಾವುದೇ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ತಾಯಿ ಅದನ್ನು ದೊಡ್ಡದು ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕಿಲ್ಲ. ಹಾಗೆ ಹೇಳಿದಾಗೇ ಯಾವ ದೈವವೂ ಕೂಡ ನಮಗೆ ಶಿಕ್ಷೆ ಕೊಡುವಂಥ ದೈವ ಅಲ್ಲಿಲ್ಲ. ನಮಗೆ ಬುದ್ಧಿವಾದ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುವಂಥ ದೈವಗಳಿರುವಂಥದಕ್ಕೋಸ್ಕರ ನಾವು ಇವತ್ತು ನಮ್ಮ ಹಿರಿಯರಿಗೆ ದೈವವನ್ನು ನಂಬ್ಕೊಂಡು ಬಂದೇವೆ. ಯಾವ ದೈವ ಕೂಡ ಶಿಕ್ಷೆ ಕೊಡೋದಿಲ್ಲ. ತಪ್ಪಿದ್ರೂ ಕೂಡ ನಮ್ಮನ್ನು ಎಚ್ಚರಿಸಿ ತಿದ್ದಿ ನಮ್ಮನ್ನು ಸಾಕಿ ಸಲಹುವಂಥದ್ದೇ ನಮ್ಮ ದೈವ. ಹಾಗಾಗಿ ದೈವ ಯಾವುದು ಕೂಡ ಶಿಕ್ಷೆ ಕೊಡೋದಿಲ್ಲ. ಇದಕ್ಕೋಸ್ಕರ ಆ ದೈವ ನಮಗೆ ಏನಂತಿದ್ರೆ ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾಳೆ. ಈಗ ಎಲ್ಲರೂ ನಾವು ಹಿರಿಯರು ಕೂಡ ಸೇರಿದ್ದೀವಿ, ಅಲ್ಲೂ ಕೂಡ ಎಲ್ಲರೂ ಸೇರಿದ್ದಾರೆ. ಒಂದು ರೀತಿಯ ಒಮ್ಮತದ ಭಾವನೆ ತಂದುಬಿಟ್ಟು ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಆ ಜಾಗದ ಕಟ್ಟುಪಾಡುಗಳು, ಅಲ್ಲಿನ ರೀತಿ ರಿವಾಜುಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ವೈಭವೋಪೇತವಾಗಿ ನಡೀತಾ ಇತ್ತು ಆ ಜಾತ್ರೆ ತಾಯಿದು ಮುಂದಕ್ಕೆ ನಡೀಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ. ಯಾಕಂತಂದರೆ ನಮ್ಮಲ್ಲಿರುವಂಥ ಸಣ್ಣ ಸಣ್ಣ ಒಂದು ಬೇಸರ ಅಥವಾ ಏನಾದರೂ ನೋವುಗಳಿದ್ರೆ ಅದನ್ನು ತ್ಯಾಗ ಮಾಡುವುದು ನಮ್ಮ ಗುಣ ಆಗಿರಬೇಕು. ಯಾಕಂತೇಳಿ ನಾವು ಅದನ್ನು ಬೆಳೆದಿದ್ರೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಪ್ಪುಗಳಾಗಿರ್ತದೆ, ನೋವುಗಳಾಗಿರುತ್ತೆ. ಈಗ ನೀವು ಹೇಳಿದಾಗ ನನ್ನ ತಾಯಿ ಅಂತ ಕೇಳಲಿಲ್ಲ, ಸತ್ಯ, ಅದು ನೋವು. ಆ ನೋವನ್ನು ಯಾವಾಗ ಬಿಡಬೇಕಂತ ಕೇಳಿದ್ರೆ ತಾಯಿಗೋಸ್ಕರ ಬಿಡಬೇಕು. ಆವಾಗ ನಮಗೆ ತಾಯಿ ಬೇರೆ ರೂಪದಲ್ಲಿ ಅನುಗ್ರಹ ಮಾಡ್ತಾರೆ. ತಪ್ಪುಗಳು ಆಗಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಷ್ಟು ಜನ ಹೇಳುವಾಗ ಅನೇಕ ತಪ್ಪುಗಳು ನಡೆದಿದೆ, ಮಾಡಿದ್ಯಾರು ನಾವೇ. ಆ ತಪ್ಪುಗಳಿಗೆ ಇನ್ನು ಕ್ಷಮೆ ಕೇಳೋರು ನಾವೇ. ಅವರ ಮೀಟಿಂಗ್ ಅಲ್ಲಿ ಕೇಳುವಾಗ ಇವರ ತಪ್ಪು ಸಾವಿರಗಳು ಅದೇ ಅಲ್ಲೂ ತಪ್ಪಾಗಿದೆ, ಇಲ್ಲೂ ತಪ್ಪಾಗಿದೆ. ಇದನ್ನು ನಾವು ಅವರ ತಪ್ಪು ಇವರ ತಪ್ಪು ಅಂತ ಹೇಳೋದಕ್ಕಿಂತ ನಮ್ಮ ತಪ್ಪು ಅಂತ ಒಪ್ಕೊಳ್ಳೋಣ. ನಮ್ಮ ತಪ್ಪು ಅಂತ ನಾವು ಯಾವಾಗ ಶರಣಾಗ್ತೇವೆ ಅವಾಗ ಎಲ್ಲದಕ್ಕೂ ಒಂದು ಪರಿಹಾರ ಬರುತ್ತೆ. ಖಂಡಿತವಾಗಿಯೂ ಈ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಹಿರಿಯರಿಗೆ ತಿಳಿಸಿ ಖಂಡಿತವಾಗಿ ಬೇಗ ಒಂದು ಒಳ್ಳೆಯ ರೀತಿಯ ಎಲ್ಲರ ಒಟ್ಟುಗೂಡಿ ಮುಂದಿನ ದಿವಸದಲ್ಲಿ ಅಲ್ಲಿ ಕೆಲಸ ಕಾರ್ಯ ಮಾಡುವಂಥ ಒಂದು ಅನುಗ್ರಹ ತಾಯಿ ಕೊಡಲಿ ಅಂತ ಈ ಸಂದರ್ಭ ನಾನು ವಿಷ್ಣುಮೂರ್ತಿ ದೇವರ ಹತ್ರ ನಾಗದೇವರ ಪ್ರಾರ್ಥನೆ ಮಾಡಿ ನಾನು ನಿಮಗೆ ಮಾತನ್ನು ಹೇಳ್ತಾ ಇದ್ದೆ ಅಷ್ಟೇ. ಅದು ಬಿಟ್ಟು ನಾನು ನಿಮಗೆ ಯಾರು ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಿಮ್ಮಷ್ಟು ಮಾಹಿತಿ, ನಿಮ್ಮಷ್ಟು ಜ್ಞಾನ ಉಳ್ಳಂಥ ವ್ಯಕ್ತಿ ಕೂಡ ನಾನಲ್ಲ. ಅದೇನೋ ಭಗವಂತ ನನಗೆ ನಿಮ್ಮೆದುರಿಗೆ ಕೂತ್ಕೊಳ್ಳಿಕ್ಕೆ ನನ್ನ ಪಾರ್ಟಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಷ್ಟೇ. ಆ ಪಾರ್ಟಿ ಕಾರಣಕ್ಕೋಸ್ಕರ ನಾನು ಈ ಜಾಗದಲ್ಲಿ ನಿಮ್ಮೆಲ್ಲ ಸಮಸ್ಯೆಯನ್ನು ಕೇಳಿ ನನಗೆ ಅವಕಾಶ ಸಿಕ್ಕಿದೆ. ಬಿಟ್ಟರೆ ನಾನೆಲ್ಲವನ್ನು ಕೂಡ ನಿಮಗಿಂತ ತುಂಬ ಕಡಿಮೆ ತಿಳಿದವ, ತುಂಬ ಅತ್ಯಂತ ಅನನುಭವಿ ಕೂಡ ನಾನು. ಹಾಗಾಗಿ ಈ ಜಾಗದಲ್ಲಿ ಬಂದು ಹಿರಿಯರೊಟ್ಟಿಗೆ ಕೂತು ಇಷ್ಟೆಲ್ಲರೂ ಹಿರಿಯರಿದ್ದಾರೆ, ಆದರೂ ಕೂಡ ನನಗೆ ಆ ಸ್ಥಾನಮಾನ ಮಾತ್ರ ಪಾರ್ಟಿ ನನಗೆ ಕೊಟ್ಟಿದೆ. ಅದೊಂದು ಭಾಗ್ಯ. ಇವತ್ತು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವಂಥ ಒಂದು ಶಕ್ತಿ ಕೂಡ ಆ ತಾಯಿ ನನಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸಿ ನಮ್ಮ ಹಿರಿಯರಿಗೆ ಖಂಡಿತವಾಗಿದ್ದರೆ ಎಲ್ಲ ವಿಚಾರಗಳು ಕೂಲಂಕುಷ ನೀವೇನು ಹೇಳಿದ್ರ ಅದನ್ನು ಮತ್ತು ಅಲ್ಲಿರುವಂಥದ್ದು ಪ್ರತಿಯೊಂದನ್ನು ಯಾವುದನ್ನು ಕೂಡ ಮುಚ್ಚುಮರೆ ಮಾಡಿದೆ, ಯಾರಿಗೂ ಕೂಡ ನೋವಾರದ ರೀತಿಯಲ್ಲಿ ಎಲ್ರಿಗೊಂದು ಒಳ್ಳೆ ರೀತಿಯಲ್ಲಿ ಆಗುವ ಥರ ನಾನು ಪ್ರಯತ್ನ ಮಾಡ್ತೇನೆ. ಖಂಡಿತವಾಗಿದ್ದಲ್ಲಿ ನಾವೆಲ್ಲರೂ ಹಿಂದೂ ಸಮಾಜ ಒಟ್ಟಾಗುವಂಥ ಒಂದು ಅವಕಾಶ ಇದೆ. ಯಾಕಂದರೆ ಇಲ್ಲಾಂದರೆ ಬೇರೆ ಬೇರೆ ಕೆಲವು ಶಕ್ತಿಗಳು ಇಂಥ ಅವಕಾಶವನ್ನು ಕಾಯ್ತಾ ಇರ್ತಾರೆ. ದಯವಿಟ್ಟು ನಾವು ಯಾರು ಕೂಡ ಬೇರೆ ನಮ್ಮ ಹಿಂದುತ್ವಕ್ಕೋಸ್ಕರ ಬೇರೆ ಶಕ್ತಿಗಳು ಕೈಯಾಡಿಸುವಂಥ ಅವಕಾಶವನ್ನು ದಯವಿಟ್ಟು ಯಾರು ಕೊಡಬೇಡಿ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಇರೋಣ ಅನ್ನುವಂಥ ಮಾತನ್ನು